ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ಹಲೋ ನಮಸ್ತೆ. ಐಐಟಿ ಗೊಂದಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಬಹುಶಃ ಕರ್ನಾಟಕ ರಾಜ್ಯ ಇವತ್ತೊಂದು ವಿಚಿತ್ರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಅಂತ ನಾವು ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಎತ್ತಿನಹೊಳೆ ಯೋಜನೆ ಜಾರಿಯಾಗಬಾರದು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಟನೆ ಆಗ್ತಾ ಇದ್ರೆ, ಜಾರಿ ಆಗಬೇಕು ಅಂತ ಬಯಲುಸೀಮೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಧಾರವಾಡಕ್ಕೆ ಐಐಟಿ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ರೆ, ರಾಯಚೂರಿಗೆ ಬೇಕು ಅಂತ ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಕಳಸ ಬಂಡೂರಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ ಇದನ್ನ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು ತಪ್ಪಿದೆಯಾ ಅನ್ನುವಂಥದ್ದು. ಸ್ಪೆಷಲಿ ನಾವು ಇವತ್ತಿನ ಡಿಸ್ಕಷನ್ ನಲ್ಲೇ ಮಾತಾಡೋದಾದ್ರೆ ಐಐಟಿಯ ವಿಚಾರದಲ್ಲಿ ಸರ್ಕಾರ ಎಡವಿದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿಯೇ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಧಾರವಾಡದಲ್ಲಿ ಪ್ರತಿಭಟನೆ, ರಾಯಚೂರಿನಲ್ಲಿ ಪ್ರತಿಭಟನೆ, ಬಂದ್, ಈ ರೀತಿ ಆಗ್ತಾ ಇದೆ. ಸೊ ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ಡಿಸ್ಕಷನ್ ಮಾಡಬೇಕಾಗಿದೆ. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಡೆಯಿಂದ, ಒಬ್ಬರು ಕಾಂಗ್ರೆಸ್ನ ಕಡೆಯಿಂದ ಕಳ್ಳಿಗೆ ತಾರನಾಥ್ ಶೆಟ್ಟರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿಯ ಕಡೆಯಿಂದ ಸತೀಶ್ ಪ್ರಭುಗಳು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನ್ನೇ ಮಾತಾಡಿಸಬೇಕು. ಇಡೀ ಒಂದು ಐಐಟಿ ಮಂಜೂರಾಯಿತು, ರಾಜ್ಯಕ್ಕೆ ಮಂಜೂರಾಯಿತು, ಅದನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ನಿಮ್ಮ ಸರ್ಕಾರ ಎಡವಿದೆ ಅಂತ ಅನ್ಸೋದಿಲ್ವಾ ನಿಮಗೆ? ಈ ಚರ್ಚೆಯ ಪ್ರಾರಂಭದಲ್ಲಿ ಇವತ್ತು ಮಧ್ಯಾಹ್ನದ ನಂತರ ನಾನು ಟಿವಿ ನೋಡ್ತಾ ಇದ್ದೆ. ಆ ಟಿವಿ ನೋಡ್ತಾ ಇರುವಾಗ ಈ ಪ್ರತಿಭಟನೆಗಳನ್ನು ನೋಡ್ತಾ ಇರುವಾಗೆ ರಾಜಕೀಯ ಪ್ರೇರಿತ ಪ್ರತಿಭಟನೆಯಾಗಿ ಕಾಣ್ತಾ ಇದೆ. ಯಾಕೆ ಹೇಳಿದ್ರೆ ಐಐಟಿ ಅಂತ ಒಂದು ಸಂಸ್ಥೆ ಬೇಕು ಅಂತೇಳಿ ಕೇಳುವಂಥ ಹಿನ್ನೆಲೆ ಆ ಹೋಟೆಲ್ ಏನು ಮಾಡಿದೆ, ಆ ಗೂಡಂಗಡಿ ಏನು ಮಾಡಿದೆ, ಆ ಬಸ್ಗಳು ಏನು ಮಾಡಿದೆ, ಅದಕ್ಕೆ ಬೆಂಕಿ ಕೊಟ್ಟು ಇಡುವಂತ ಒಂದು ಪ್ರತಿಭಟನೆಯ ವ್ಯವಸ್ಥೆಯನ್ನು ನೋಡ್ತಾ ಇರುವಾಗ ಪ್ರತಿಭಟನೆಗೆ ಅವಕಾಶ ಕೊಟ್ಟದ್ದು ನಿಮ್ಮ ಸರ್ಕಾರ ಅಂತ ಅನ್ಸೋದಿಲ್ವ ನಿಮಗೆ? ಇವಾಗ ಮಾನ್ಯ ಯಡಿಯೂರಪ್ಪನವರು ಮಧ್ಯಾಹ್ನ ಮೇಲೆ ಮಾತಾಡ್ತಾ ಧಾರವಾಡದಲ್ಲೇ ಐಐಟಿ ಇರ್ತಾ ಇದ್ದಿದ್ರೆ ಧಾರವಾಡದವರು ಇವತ್ತು ಬೆಂಕಿ ಕೊಟ್ಟಿರಲಿಲ್ಲ. ಹೇಳ್ತೇವೆ ನಾವು. ಇದನ್ನು ರಾಜಕೀಯ ಪ್ರೇರಿತ ಪ್ರತಿಭಟನೆ ಯಾವ ರೂಪಕ್ಕೆ ಕೊಂಡೋಗಿದ್ದಾರೆ ಹೇಳಿದ್ರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹತ್ರ ಕೇಳಿತು. 3 ಸ್ಥಳಗಳಲ್ಲಿ ಐಐಟಿ ಬೇಕೆಂಬ ಪ್ರಪೋಸಲ್ ಅನ್ನು ಕೊಟ್ಟೆವು ರಾಜ್ಯ ಸರ್ಕಾರ. ಒಂದು ಮೈಸೂರು ಕಡೆಯಲ್ಲಿ, ಒಂದು ಧಾರವಾಡದಲ್ಲಿ, ಒಂದು ರಾಯಚೂರಲ್ಲಿ ಕೊಟ್ಟೆವು. ಅಲ್ಲಿಂದ ಇವತ್ತು ಈ ಮಾತಾಡುವಂತ ಈ ಬಿಜೆಪಿ ನಾಯಕರು, ಅದು ಪ್ರಭಾವಿ ನಾಯಕರು, ಅದು ಸದಾನಂದ ಗೌಡರು ಇರ್ಬೋದು, ಅನಂತಕುಮಾರ್ ಅವರು ಇರ್ಬೋದು, ವೆಂಕಯ್ಯ ನಾಯ್ಡು ಕೂಡ ಈ ರಾಜ್ಯಕ್ಕೆ ಸೇರಿದವರು, ರಾಜ್ಯಸಭೆ, ಅಥವಾ ಯಡಿಯೂರಪ್ಪನ ಇರ್ಬೋದು. ಇವರಿಗೆ ಈ ರೀತಿಯ ಸಂದರ್ಭದಲ್ಲಿ ಪ್ರಭಾವ ಬೀರಿ ಒಂದೆರಡಾದರೂ ಐಐಟಿಯನ್ನು ತರುವಂತ ಕೆಲಸವನ್ನು ಮಾಡಬೇಕಿತ್ತು. ಸಿಕ್ಕಿದ್ದು ಒಂದು ಐಐಟಿ. ಒಂದು ಐಐಟಿ ಬಂತು, ನೀವು 3 ಸಿಟಿ ಹೆಸರನ್ನ ಕೊಟ್ಟಿದ್ದೇವೆ. ನಾವು ಸರ್ಕಾರ ಧಾರವಾಡವನ್ನ ಚೂಸ್ ಮಾಡ್ತು. ಮತ್ತೆ ನೀವು ಯಾಕೆ ಈಗ ಲೆಟರ್ ಬರೀತಾ ಇರುವಂತದ್ದು ಧಾರವಾಡ ಬೇಡ ರಾಯಚೂರು ಕೊಡಿ? ಒಂದು ವಿಚಾರ ನಾನು ಹೇಳ್ತಾ ಇದ್ದೇನೆ. ಧಾರವಾಡದ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ನಾವು ಗಮನಿಸಬೇಕಾಗಿದೆ. ಇದು ನಿಮಗೆ ಗೊತ್ತಿರಲಿಲ್ಲ? ಮೊದಲಿಗೆ 3 ಸಿಟಿಯನ್ನ, 3 ಸಿಟಿಯನ್ನಲ್ಲ, 3 ಕಡೆಯಲ್ಲಿ ಕೇಳಿದ್ದು, ಪ್ರಪೋಸಲ್ ಹಾಕಿದ್ದು 3 ಕಡೆಯಲ್ಲಿ ಕೊಡಿ ಅಂತ. ಮಂಜೂರಾದದ್ದು ಒಂದು ಐಐಟಿ, ಅದರಲ್ಲಿ 3 ಸಿಟಿಯನ್ನ ನೀವು ಕಳಿಸಿದ್ರಿ, ರಾಜ್ಯ ಸರ್ಕಾರ ಕಳಿಸಿತ್ತು. ಮಂಜೂರಾಗ 3ರಲ್ಲಿ ಯಾವ್ದಾದ್ರು ಒಂದು ಆಗಬಹುದು. ಇವಾಗ ಏನಾಗಿದೆ ಹೇಳಿದ್ರೆ, ಈ ಧಾರವಾಡದಲ್ಲಿ ಅದ್ಭುತವಾಗಿ ಶೈಕ್ಷಣಿಕ ವ್ಯವಸ್ಥೆ ಅಭಿವೃದ್ಧಿಯಾಗಿದೆ. ಆದ ಕಾರಣ ಅದಕ್ಕೆ ಬೇಕಾದ ಮೂಲ ಸೌಕರ್ಯವನ್ನು ಕೂಡ ಕೊಡಬೇಕಾಗಿದೆ, ಸ್ಥಳದ ಅವಕಾಶಗಳನ್ನೆಲ್ಲ ಮಾಡಿ ಕೊಡಬೇಕಾಗಿದೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ನಮಗೀಗ ಕಾಣ್ತಾ ಇದೆ. ಬೇಸಿಕ್ ಮಾಡ್ಕೊಳ್ತಾ ಇಲ್ಲ. 3 ಸಿಟಿ, 3 ಪ್ರದೇಶವನ್ನ ಚೂಸ್ ಮಾಡಿದ್ದು ನಿಮ್ಮ ಸರ್ಕಾರ. ಹೌದಾ? ಹೌದು. ಮೈಸೂರು ಆಗ್ಬಹುದು, ರಾಯಚೂರು ಆಗ್ಬಹುದು, ಧಾರವಾಡ ಆಗ್ಬಹುದು. ಮೈಸೂರು ಆಗ್ಬಹುದು, ರಾಯಚೂರಲ್ಲ, 3 ಕಡೆಯಲ್ಲಿ ಕೊಡಿ ಅಂತ ಹೇಳಿ ಕೊಡಿ ಅಂತ ಕೇಳಿಲ್ಲ. ಐಐಟಿಯನ್ನು 3 ಕಡೆಗೆ ಹೇಗೆ ಕೊಡೋದಕ್ಕಾಗತ್ತೆ? ಪ್ರಪೋಸಲ್ ಐಐಟಿಯನ್ನು 3 ಕಡೆ ಕೊಡೋದಕ್ಕಾಗೋದಿಲ್ಲ. ಒಂದೇ ಐಐಟಿ ನಮಗೆ ಬಜೆಟ್ ನಲ್ಲಿ ಸಿಕ್ಕಿರುವಂತದ್ದು. ಹೌದು, ಒಂದು ಐಐಟಿ ಕೊಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಆ ರೀತಿಯ ಮೂಲ ಸೌಕರ್ಯಗಳ ಹಿನ್ನೆಲೆಯಲ್ಲಿ ಆ ಪ್ರಪೋಸಲ್ ಹೋಗಿರ್ಲಿಕ್ಕೆ ಸಾಕು. ಆಗ್ಲೂ ಗೊತ್ತಿದೆ, ಸಿದ್ದರಾಮಯ್ಯ ಅವರಿಗೆ ಗೊತ್ತಿತ್ತು. ಧಾರವಾಡವನ್ನ ನಾವು ರೆಫರ್ ಮಾಡ್ತಾ ಇದ್ದೇವೆ. ಸೊ ಮತ್ತೆ ಯಾಕೆ ಈಗ ಲೆಟರ್ ಬರೆದದ್ದು ಧಾರವಾಡ ಬೇಡ ರಾಯಚೂರು ಆಗ್ಬಹುದು ಅಂತ? ಆ ರೀತಿಯಲ್ಲೆಲ್ಲ ನಾನು ಹೇಳಿದೆಲ್ಲ, ಪ್ರಾದೇಶಿಕ ಅಸಮಾನತೆ ವಿಚಾರ ಧಾರವಾಡದಲ್ಲಿ ಇವಾಗ ಲೆಟರ್ ಅನ್ನು ತಾವು ಓದಿದ್ದೀರಿ. ಪ್ರಾದೇಶಿಕ ಅಸಮಾನತೆ ಅದನ್ನ ಸರಿ ಮಾಡುವುದಕ್ಕೆ ರಾಯಚೂರಿನಲ್ಲಿ ಕೊಡಿ. ಇಲ್ಲ, ಇದು ಏನ್ ಮಾಡಿದರೆ ಗೊತ್ತುಂಟಾ? ಇದನ್ನು ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಒತ್ತಡದ ಮೇಲೆ ಇದು ಬಂದದ್ದು ಧಾರವಾಡಕ್ಕೆ. ಧಾರವಾಡಕ್ಕೆ ಬರ್ತಾ ಇರಲಿಲ್ಲ. 3 ಸಿಟಿಯ ಲೆಟರ್ ಕೊಟ್ಟದ್ದು ನಿಮ್ಮ ಸರ್ಕಾರ. ಹೌದು, ಲೆಟರ್ ಕೊಟ್ಟದ್ದು ಹೌದು. ಒಪ್ತಾ ಇದ್ದಾರಲ್ಲ ಲೆಟರ್ ಕೊಟ್ಟದ್ದು. ಅದರ ಅರ್ಥ ಏನು? ಆ ಲೆಟರ್ ನ ಅರ್ಥ ಈ 3ರಲ್ಲಿ ಎಲ್ಲಿ ಆದ್ರೂ ನಾವು ಒಪ್ಪಿಕೊಳ್ತೇವೆ. ಹೌದು, ಇವಾಗ ಈ 3 ಪ್ರದೇಶದಲ್ಲಿ ಎಲ್ಲಿ ಆದ್ರೂ ನಾವು ಒಪ್ಪಿಕೊಳ್ತೇವೆ ಅನ್ನೋದನ್ನ ಸರ್ಕಾರ ಒಪ್ಪಿಕೊಂಡಿತ್ತು, ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಮತ್ತೆ ಈಗ ಯಾಕೆ ಲೆಟರ್ ಬರೆದದ್ದು? ಅಲ್ಲ, ಅದನ್ನು ಬೇಡ ಅಂತ ರಾಯಚೂರಿಗೆ ಆಗಬೇಕು ಅಂತ ಲೆಟರ್ ಬರೆದದ್ದು ಯಾಕೆ? ಅಲ್ಲ, ರಾಯಚೂರಿನಲ್ಲಿ ಹೇಳಿದ್ರೆ ಧಾರವಾಡಕ್ಕಿಂತ ಶೈಕ್ಷಣಿಕವಾಗಿ ರಾಯಚೂರು ಪ್ರದೇಶ ಸ್ವಲ್ಪ ಹಿಂದಿದೆ.
ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಶೈಕ್ಷಣಿಕ ವ್ಯವಸ್ಥೆಯನ್ನು ಧಾರವಾಡದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಕೊಂಡೋಗಿದ್ದಾರೆ. ಅದಕ್ಕೆ ಬೇಕಾಗಿ ಮೂಲಭೂತ ತಡವಾಗಿ ಜ್ಞಾನೋದಯ ಆದದ್ದು ನಮ್ಮ ಮುಖ್ಯಮಂತ್ರಿಗಳಿಗೆ ಆಗಿರ್ಲಿಕ್ಕೂ ಸಾಕು. ಯಾಕೆ ಹೇಳಿದ್ರೆ ಮೂಲಭೂತವಾದ ಸೌಕರ್ಯಗಳು ಇರುವಂತ ಹಿನ್ನೆಲೆ ರಾಯಚೂರಿನ ಜನ ಪ್ರತಿಭಟನೆ ಮಾಡಿದ ನಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ಜ್ಞಾನೋದಯ ಆಯ್ತು, ಧಾರವಾಡ ಬೇಡ. ಇಲ್ಲ, ಅದೆಲ್ಲ ಪ್ರತಿಭಟನೆಗಳು ರಾಜಕೀಯ ಪ್ರೇರಿತ ಪ್ರತಿಭಟನೆ ಅಂತ ರಾಯಚೂರಿನಲ್ಲಿ ಆಗ್ತಾ ಇರುವಂತದ್ದು ರಾಜಕೀಯ ಪ್ರೇರಿತ. ನೀವು ಆ ಪ್ರತಿಭಟನೆಗಾರರನ್ನು ನೋಡಿದ್ದೀರಾ? ಆ ಪ್ರತಿಭಟನೆಗಾರರನ್ನು ನೋಡುವಾಗ IIT ಅಂತ ಈ ಪ್ರತಿಭಟನೆಗಳಿಗೆ ಅವಕಾಶ, ಈ ಗೊಂದಲಗಳನ್ನ ಮಾಡಿ ಹಾಕಿದ್ದೆ ನೀವು ಅಂತ ಅನಿಸೋದು ಇಲ್ಲ. ಒಂದು ಈಗ CM ಏನ್ ಮಾಡಿದ್ದಾರೆ, ಒಂದು ಆಲ್ಟರ್ನೇಟಿವ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಷ್ಟೇ. ಧಾರವಾಡದಲ್ಲಿ ಬೇಕಾದಷ್ಟು ರೀತಿಯ ಶೈಕ್ಷಣಿಕ ವ್ಯವಸ್ಥೆಗಳಿದೆ, ರಾಯಚೂರನ್ನು ಕನ್ಸಿಡರ್ ಮಾಡಿ ಅಂತೇಳಿ ಒಂದು ರಾಯಚೂರನ್ನ ಕನ್ಸಿಡರ್ ಮಾಡಿ. ರಾಯಚೂರನ್ನ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯವನ್ನ ಅತಿ ವೇಗವಾಗಿ ಒದಗಿಸುವ ಕೆಲಸವನ್ನ ಮಾಡ್ತೇವೆ. ಅದು ಯಾವ ಕಡೆಯಲ್ಲಿ ಆದರೂ ಕೂಡ ಮಾಡಿಯೇ ಮಾಡ್ತದೆ ಸರ್ಕಾರ, ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಒಂದು ಅವಕಾಶ ಸಿಕ್ಕಿದ್ದು. ಸೊ ಇಲ್ಲಿ ಜನರ ಭಾವನೆಯ ಜೊತೆ ಆಟ ಆಡ್ತಾ ಇರುವಂತದ್ದು ನಿಮ್ಮ ಸರ್ಕಾರ. ಜನರ ಭಾವನೆ ಅಲ್ಲ, ಈ ರೀತಿಯ ಜನರ ಭಾವನೆಯನ್ನು ಕೆರಳಿಸುವಂತ ವ್ಯವಸ್ಥೆಯನ್ನು ಈ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ಆಯ್ತು, ರಾಯಚೂರಲ್ಲಿ ಆಯ್ತು, ಈ ರೀತಿಯ ಗೊಂದಲಗಳಿದ್ದಾವೆ. ಸೊ ಆ ಧಾರವಾಡದಲ್ಲಿ ಆಗ್ತಾ ಇರುವಂತ ಪ್ರತಿಭಟನೆ ರಾಜಕೀಯ ಪ್ರೇರಿತ ಅಂತ ಅವ್ರು ಹೇಳ್ತಾ ಇರುವಂತದ್ದು ಏನ್ ಹೇಳ್ತೀರಿ? ಇವತ್ತು ಕರ್ನಾಟಕದ ರಾಜ್ಯದ ರಾಜಕೀಯ ಸ್ಥಿತಿಯನ್ನು ನಾವು ಗಮನಿಸಿದ್ರೆ, ನೀವು ಹೇಳಿ ಎತ್ತಿನಹೊಳೆ ಯೋಜನೆ ಇರೋದು, ಕಳಸಾ ಬಂಡೂರಿ ಇರ್ಬೋದು, ಈ IIT ಬಗ್ಗೆ ಇರೋದು, ಪ್ರತಿಯೊಂದು ವಿಚಾರದಲ್ಲಿ ಸಹ ಆಡಳಿತ ತನ್ನ ನಿಯಂತ್ರಣವನ್ನು ಕಳ್ಕೊಂಡಿರೋ ಪರಿಣಾಮವಾಗಿ ನಾವು ಇವತ್ತಿಗೆ ಗೊಂದಲವನ್ನು ಅನುಭವಿಸ್ತಾ ಇದ್ದೀವಿ. ಮೊದಲನೇದಾಗಿ IIT ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾರ್ಚ್ ತಿಂಗಳಲ್ಲೇ ಅರುಣ್ ಜೇಟ್ಲಿ ಅವರು ಬಜೆಟಲ್ಲಿ ಮಂಡನೆ ಮಾಡುವ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಒಂದು IIT ಮಂಜೂರು ಮಾಡಿದರು. ಸ್ಥಳವನ್ನು ನಿಗದಿ ಮಾಡುವಂಥದ್ದು, ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರದ್ದು. ಯಾವುದೇ ಸಂದರ್ಭದಲ್ಲೂ ಸಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದಾಗೆ ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ಮಾಡುವ ಜೊತೆಯಾಗಿ ಸೇರಿಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿಕೊಂಡು ಅಭಿವೃದ್ಧಿ ಸಾಧಿಸಬೇಕಾದಂಥದ್ದು ಇಂದಿನ ಅವಶ್ಯಕತೆ. ಅದರಿಂದ ಸಹಜವಾಗಿಯೇ ಕರ್ನಾಟಕ ಸರ್ಕಾರ ಒಂದು ಸ್ಥಳವನ್ನು ನಿಗದಿಪಡಿಸಿ ಕೊಡಬೇಕಾದಂಥ ಅವಶ್ಯಕತೆ ಇತ್ತು. ರಾಯಚೂರು ಇರ್ಬೋದು, ಧಾರವಾಡ ಇರ್ಬೋದು, ಎರಡೂ ಕಡೆಯೂ IIT ಬೇಕು ಅನ್ನುವಂಥದ್ದು ಹಲವು ವರ್ಷಗಳಿಂದ ಅಲ್ಲಿ ಹೋರಾಟಗಳು ಆಗಿತ್ತು. 2002ರಲ್ಲಿ DM ನಂಜುಂಡಪ್ಪ ವರದಿಯ ಆಧಾರದಲ್ಲಿ ರಾಯಚೂರಿನಲ್ಲಿ IIT ಮಾಡಬಹುದು, ಅಲ್ಲಿ ಸೌಕರ್ಯಗಳು ಇದೆ ಅನ್ನುವಂಥದ್ದನ್ನು ಅಲ್ಲಿ ಅವರು ಉಲ್ಲೇಖ ಮಾಡಿದರು. 2010ರಿಂದ ಇವರು ಯಾರು ಬಸವರಾಜ್ ಕಳಸ ಅವರ ನೇತೃತ್ವದಲ್ಲಿ ಹೋರಾಟಗಳು ಕೂಡ ನಡೀತಾ ಇದೆ. ಅದೇ ರೀತಿಯಲ್ಲಿ ಧಾರವಾಡದಲ್ಲೂ ಸಹ 1990ರಲ್ಲಿ SR ಬೊಮ್ಮಾಯಿ ಅವರು ಮಾನವ ಸಂಪನ್ಮೂಲ ಸಚಿವರಾಗಿದ್ದ ಸಂದರ್ಭದಲ್ಲಿ ಧಾರವಾಡಕ್ಕೆ IIT ತರಬೇಕನ್ನುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಎರಡೂ ಕಡೆಯೂ IITಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಇದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಇದರ ಬಗ್ಗೆ ಗಂಭೀರತೆಯನ್ನು ತೆಗೆದುಕೊಳ್ಳುವ ಪರಿಣಾಮವಾಗಿ ಅದನ್ನೇ ನಾನು ಹೇಳ್ತೇನೆ, ಅದನ್ನೇ ಹೇಳ್ತಾ ಇದ್ದೇನೆ, ಗಂಭೀರವಾಗಿ ತೆಗೆದುಕೊಳ್ಳದಿರುವುದರ ಪರಿಣಾಮವಾಗಿ 3 ಹೆಸರುಗಳನ್ನು ಕಳಿಸಿಕೊಟ್ಟಿತ್ತು. ಒಂದು IITಗೆ 3 ಹೆಸರುಗಳನ್ನು ಕಳಿಸಿಕೊಟ್ಟಿತ್ತು. ಸಹಜವಾಗಿಯೇ IITಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿರುವಂತಹ ಪರಿಶೀಲನಾ ಸಮಿತಿ ಏನಿದೆ, 3 ಸ್ಥಳಗಳನ್ನು ಗಮನಿಸಿದಾಗ ಅವರು ಸಿಲೆಕ್ಟ್ ಮಾಡಿರುವಂತಹದ್ದು ಧಾರವಾಡ. ಯಾವಾಗ ಕರ್ನಾಟಕ ರಾಜ್ಯ ಸರ್ಕಾರ 3ರಲ್ಲಿ ಯಾವುದು ಮಾಡಿದರೆ ಕರ್ನಾಟಕದಲ್ಲಿದೆ ನನಗೆ ಒಪ್ಪಿಗೆ ಅನ್ನುವಂತಹ ಮಾತುಗಳನ್ನು ಹೇಳಿದೆ, ಶಿಫಾರಸು ಮಾಡಿದೆ. ಆಗಿರುವಾಗ ಯಾವಾಗ ಧಾರವಾಡಕ್ಕೆ ಕೊಟ್ಟಿತ್ತು ಅದು ಸಂತೋಷ ಪಡಬೇಕಾಗಿತ್ತು, ಸಂತೋಷ ಪಟ್ಟಿದೆ ಕೂಡ. ಸೆಪ್ಟೆಂಬರ್ 9ನೇ ತಾರೀಕಿಗೆ ಮಂಜೂರಾಯಿತು. ಸೆಪ್ಟೆಂಬರ್ 17ರ ನಂತರ ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಹತ್ರ ಮಾತಾಡಿಕೊಂಡು ಅಲ್ಲಿ ಪ್ರದೇಶವನ್ನು ಬದಲಾವಣೆ ಮಾಡ್ಲಿಕ್ಕೆ ಹೇಳಿದ್ರು, ಮತ್ತೆ ಅವರು ಪತ್ರವನ್ನು ಬರೆದು ಗೊಂದಲದ ಗೂಡನ್ನು ಸೃಷ್ಟಿ ಮಾಡಿದ್ರು. ಯಾಕಂತ ಹೇಳಿದ್ರೆ ಯಾವಾಗ ಧಾರವಾಡದಲ್ಲಿ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಟುಬಿಡಿ. ಬಿಜೆಪಿಯ ನಾಯಕರಿಗೆ ಹೆಚ್ಚು ಆಸಕ್ತಿ ಇದ್ದದ್ದು ಧಾರವಾಡ. ಯಾಕಂತ ಹೇಳಿದ್ರೆ ನಿಮ್ಮ ಬೇರು ಗಟ್ಟಿ ಇದೆ ಧಾರವಾಡದಲ್ಲಿ, ರಾಯಚೂರಿನಲ್ಲಿ ನಿಮ್ಮ ಪಕ್ಷದ ಬೇರು ಗಟ್ಟಿ ಇಲ್ಲ. ಧಾರವಾಡದಲ್ಲಿ ಜಾಸ್ತಿ ಗಟ್ಟಿ ಇರುವಂತದ್ದು, ಸೊ ಅದಕ್ಕೆ ಕಾನ್ಸಂಟ್ರೇಟ್ ಖಂಡಿತವಾಗಿ ಜೋಶಿ ಅವರು ಧಾರವಾಡದ ಖಂಡಿತವಾಗಿ ಹೌದು, ಅವರು ಅಲ್ಲಿಯೇ ಸಂಸದರು ಕೂಡ ಪ್ರಹ್ಲಾದ್ ಜೋಶಿ ಅವರು. ಆದ್ರೆ ಇಲ್ಲಿ ಇರುವಂತದ್ದು ಅವರು ಪರಿಶೀಲನಾ ಸಮಿತಿ ಹೇಳಿರುವಂತಹದ್ದು ರಾಯಚೂರು ಮತ್ತೆ ಧಾರವಾಡವನ್ನ ನಾವು ಹೋಲಿಕೆ ಮಾಡಿದ್ರೆ ಧಾರವಾಡದಲ್ಲಿ ಮುಂದಿನ ವರ್ಷವೇ ನಾವು ಇದಕ್ಕೆ ಸ್ಟಾರ್ಟ್ ಮಾಡುವಂತಹ ಸವಲತ್ತುಗಳು ಧಾರವಾಡದಲ್ಲಿದೆ. ಮುಂದಿನ ವರ್ಷವೇ 750 ವಿದ್ಯಾರ್ಥಿಗಳನ್ನು ಅಕಾಮಡೇಟ್ ಮಾಡುವಂತಹ ಬಿಲ್ಡಿಂಗ್ ವ್ಯವಸ್ಥೆ ಧಾರವಾಡದಲ್ಲಿದೆ. 600 ಎಕರೆಗಿಂತ ಹೆಚ್ಚಿನ ಪ್ರದೇಶ ಧಾರವಾಡದಲ್ಲಿದೆ. ಯಾಕೆ ತಂದು ಹಾಕ್ತೀರಿ? ಅಲ್ಲಿ ಇಂಟರ್ನ್ಯಾಷನಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಖಂಡಿತವಾಗಿ IIT ಧಾರವಾಡದಲ್ಲಿ ಇದೆ. ಆದ್ರೆ ಒಂದು ಸತ್ಯವನ್ನು ಗಮನಿಸಬೇಕು, ಯಾವುದೇ ಕೃಷಿ ವಿಶ್ವವಿದ್ಯಾನಿಲಯ ಇದೆ. ಖಂಡಿತವಾಗಿಯೂ ಇವತ್ತು IITಯನ್ನ ತರಬೇಕಾದ್ರೆ
ನಾವು ರಾಜಕೀಯೇತರವಾಗಿ ಯೋಚನೆ ಮಾಡಬೇಕಾಗಿದೆ. ಅದರ IIT ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಅದನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. IITಯನ್ನು ತರಬೇಕಾದ್ರೆ ರಾಜಕೀಯೇತರವಾಗಿ ಯೋಚನೆ ಮಾಡಬೇಕು. IITಯ ಉದ್ದೇಶದ ಬಗ್ಗೆ ನಾವು ಗಮನಿಸಬೇಕು. IITಯ ಉದ್ದೇಶ ಏನು? ಉದ್ಯಮಿಗಳನ್ನು ಸೆಳೆಯುವಂಥದ್ದಲ್ಲ, ಉದ್ಯೋಗಗಳನ್ನು ನೀಡುವಂಥದ್ದಲ್ಲ. ಅಲ್ಲಿ ಬೇಕಾದಂಥದ್ದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸೆಳೆಯುವಂಥದ್ದು, ಅಲ್ಲಿ ಒಳ್ಳೆಯ ಫ್ಯಾಕಲ್ಟಿಗಳು, ಅಲ್ಲಿಯ ಟೀಚಿಂಗ್ ಫ್ಯಾಕಲ್ಟಿ ಬರುವಾಗ ಯೋಚನೆ ಮಾಡುವಂಥದ್ದು. ಉಳಿದ 16 IITಗಳು ದೇಶಾದ್ಯಂತ ಇದೆ. ಅದಕ್ಕೆ ಸರಿ ಸಮಾನವಾಗಿ ಇಲ್ಲಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸೆಳೆಯುವಂತಹ ವ್ಯವಸ್ಥೆ ಇದೆ, ಅದನ್ನು ಯೋಚನೆ ಮಾಡಬೇಕಾದಂಥದ್ದು. ಸಹಜವಾಗಿ ಪರಿಶೀಲನಾ ಸಮಿತಿ ಗಮನಿಸಿರುವಂಥದ್ದು ಈ ಅಂಶಗಳನ್ನು. ರಾಯಚೂರಿನಲ್ಲಿ ಏನಿದೆ, ಧಾರವಾಡದಲ್ಲಿ ಏನಿದೆ, ಮುಂದಿನ ವರ್ಷವೇ IITಯನ್ನು ಹೆಚ್ಚಾಗಿ ನಿಮ್ಮ ಪಾರ್ಟಿಯ ಮುಖಂಡರು ಕಾನ್ಸಂಟ್ರೇಟ್ ಮಾಡಿದ್ರು. ಧಾರವಾಡಕ್ಕೆ ಬರ್ಲಿ, ರಾಯಚೂರು ಮೈಸೂರನ್ನ ಪರಿಗಣಿಸುವಂತ ಕೆಲಸವನ್ನೇ ಮಾಡಲಿಲ್ಲ. ನೀವು ಹೇಳಿದ್ದೇ ರೀತಿಯಲ್ಲಿ ರಾಜಕೀಯ ಒಂದು ಆ ಪ್ರದೇಶದ ಸಂಸದರಾಗಿ ಪ್ರಹ್ಲಾದ್ ಜೋಶಿಯವರು ಮಾಡಿರುವಂತಹದ್ದು, ಒಂದು ಸಂಸದರು ತನ್ನ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಬೇಕಾದಂಥದ್ದು ಸಹಜನೇ. ಆದರೆ ನೀವು ರಾಜಕೀಯ ಅಂತ ಹೇಳಿರೋ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ 3 ನೀವು ರಾಜಕೀಯ ನಾನು ಅದನ್ನು ಸಂಪೂರ್ಣವಾಗಿ ಹೇಳುವವರೆಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇರೋದು. ನಾನು ಹೇಳುವವರೆಗೆ ದಯವಿಟ್ಟು ಒಂದು ನಿಮಿಷ ಇದನ್ನು ಮಾಡಿ. ರಾಯಚೂರಲ್ಲಿ ಏನಾಗಿದೆ, ಅವರು ಒಂದು ವೇಳೆ ರಾಜಕೀಯ ರಹಿತವಾಗಿ ಯೋಚನೆ ಮಾಡುದಿದ್ರೆ ನೀವು ರಾಯಚೂರನ್ನ ಸೇರಿಸಿರುವಂತಹದ್ದು ಒಂದು ತಪ್ಪು ಅಂತೇಳಿ. ಆದ್ರೆ ಎರಡನೇದಾಗಿ ನೀವು 17ನೇ ತಾರೀಕು ಮತ್ತೆ ಮಾನವ ಸಂಪನ್ಮೂಲ ಸಚಿವರಿಗೆ ಪತ್ರ ಬರೆದು ರಾಯಚೂರನ್ನು ಬೇಡ ನೀವು ಧಾರವಾಡ ಮಾಡಿ ಮತ್ತು ಯಾವ ರೀತಿಯ ಮೂರ್ಖತನ ಅಂತ, ಯಾವ ರೀತಿಯ ರಾಜಕೀಯ ಅಂತ ನಾನು ಹೇಳುವಂಥದ್ದು. ಆದ್ರಿಂದ ರಾಜಕೀಯ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ನೀವು ಗಮನಿಸಿದ್ರೆ, ಆ ಕ್ಷೇತ್ರದ ಸಂಸದರಾಗಿ ಅಲ್ಲಿ ತರಲಿಕ್ಕೆಲ್ಲ ಒತ್ತಡಗಳನ್ನು ಪ್ರಹ್ಲಾದ್ ಜೋಶಿ ಅವರು ತಂದಿರುವಂಥ ತಪ್ಪ, ಅಥವಾ ತಾನೇ ಹೆಸರುಗಳನ್ನು ಕೊಟ್ಟು ತಾನು ಕೊಟ್ಟ ಪ್ರದೇಶ 3 ಪ್ರದೇಶಗಳಿಗೆ ಒಂದಕ್ಕೆ ಸ್ಯಾಂಕ್ಷನ್ ಆದ ನಂತರ ಅದು ಬೇಡ ಮತ್ತೊಂದು ಕಡೆ ಕೊಡಿ ಅಂತೇಳಿ 2 ಪ್ರದೇಶಗಳಲ್ಲಿ ಇವತ್ತು ಬಂದ್ ಆಗಲಿಕ್ಕೆ ಕಾರಣ, 2 ಕಡೆಗಳಲ್ಲಿ ಗೊಂದಲ ಆಗಲಿಕ್ಕೆ ಕಾರಣ ಯಾರು? ಅವರೊಂದು ಬಹಳ ಇಂಪಾರ್ಟೆಂಟ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. 3 ಪ್ರದೇಶದ ಹೆಸರು ಶಿಫಾರಸ್ ಆಗಿತ್ತು, ಸರ್ಕಾರ ಮಾಡಬೇಕಾದಂತ ಕರ್ತವ್ಯವನ್ನ ಮಾಡ್ತು. ಧಾರವಾಡಕ್ಕೆ ಸ್ಯಾಂಕ್ಷನ್ ಆಯ್ತು IIT. ಆದ್ರೆ ಕಡೆ ಗಳಿಗೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಿವಿ ಹಿಂಡಿದ್ರು ಸಿದ್ದರಾಮಯ್ಯ ಅವರದು. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಬರ್ಲಿ ನೋಡಿ. ಇದು ಎಲ್ಲ ಹಂತದಲ್ಲಿ ಕೂಡ ಬಿಜೆಪಿಯವರು ಮಾಡುವಂತ ಒಂದು ಅಪವಾದಗಳು ಇವರೆಲ್ಲ ಇದ್ದಾರೆ. ಇವತ್ತು ಅಲ್ಲಿ ನಡೆಯುವಂತ ಒಂದು ಇದು ನೋಡ್ಬೇಕು ನೀವು. ಆ ಪ್ರತಿಭಟನೆ ರೀತಿಯನ್ನು ನೋಡ್ತಾ ಇರುವಾಗ ಅಲ್ಲಿ ಬಿಜೆಪಿ ಮಾತ್ರ ಪ್ರತಿಭಟನೆ ಮಾಡ್ತಾ ಇಲ್ಲ. ಇವಾಗ ಆ 2 ಕಡೆಗಳಲ್ಲಿ ನಡುವಂತ ಇದರಲ್ಲಿ ನೋಡ್ತಾ ಇರುವಾಗ ಅಲ್ಲಿ ವಿದ್ಯಾರ್ಥಿ ಸಮುದಾಯವೇ ಇಲ್ಲ. ಅಲ್ಲಿ ಪಕ್ಷದ ಕಾರ್ಯಕರ್ತರು ಮಾಡಿದಾಗೆ ಕಾಣ್ತಾ ಇದೆ. ಅದನ್ನು ನೋಡ್ತಾ ಇರುವಾಗ ಉಂಟಲ್ಲ, ಇಲ್ಲೇ ಒಂದು IITಯ ವಿಚಾರಕ್ಕೂ ಮತ್ತು ಈ ಬಸ್ಗಳಿಗೆ ಬೆಂಕಿ ಹಿಡಿಯುವುದಕ್ಕೆ ಏನು ಯಾವ ಅರ್ಥ ಅಂತ ಹೇಳಿ ನನಗೆ ಕಾಣ್ತಾ ಇಲ್ಲ. ಆ ರೀತಿಯಲ್ಲಿ ಇವತ್ತು ಅನ್ಯಾಯ ಆಗಿದೆ ನಮಗೆ, ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈಗ ನಾನು ಒಂದು ಹೇಳ್ತಾ ಇದ್ದೇನೆ, ಸರ್ಕಾರ ಯಾರ್ದು? ಕೇಂದ್ರದ್ದು. ಕೇಂದ್ರ ಸರ್ಕಾರ ಯಾರ್ದು? ಬಿಜೆಪಿ ಅವರದ್ದು. ಈ ಮಲತಾಯಿ ಧೋರಣೆ ಯಾವತ್ತು ಮಾಡ್ತಾ ಇದ್ದಾರೆ. ಸರಿ, ನಾನು ಈ ವಿಚಾರವನ್ನು ನೋಡ್ತಾ ಇರೋದು ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಮಾತ್ರ ನೋಡ್ತಾ ಇರೋದು. ಎಲ್ಲ ರೀತಿಯ ಶೈಕ್ಷಣಿಕ ಅಭಿವೃದ್ಧಿ ಕೆಲಸಗಳು ಧಾರವಾಡದಲ್ಲಿ ಆಗ್ತಾ ಇದೆ, ಆಗಿದೆ. ಆದ ಕಾರಣ ಆ ವ್ಯವಸ್ಥೆಯನ್ನು ಈಗ ಇದೇ ಪ್ರಶ್ನೆಯನ್ನು ತೆಗೆದುಕೊಂಡು ಆ ಮಣಿಪಾಲ್ ಈ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೇವಲ್ಲ, ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಇದೆಯಲ್ಲ, ತನ್ನಿ ಮಣಿಪಾಲ್ ಅಂತೇಳಿ ಕೇಳ್ಬೋದಿತ್ತಲ್ಲ ನಮ್ಗೆ. ರಾಯಚೂರಿನಲ್ಲಿ ಉತ್ತರ ಕೊಡಿ. ಧಾರವಾಡದಲ್ಲಿ ಆಗಿತ್ತು, ಸ್ಯಾಂಕ್ಷನ್ ಆಗಿತ್ತು, ಕೇಂದ್ರ ಸರ್ಕಾರ ಒಪ್ಪಿತ್ತು, ನಿಮ್ಮ ಸರ್ಕಾರ ಧಾರವಾಡದಲ್ಲಿ ಆದ್ರೆ ಮತ್ತೆ ಕಡೆಗಳಿಗೆ ಯಾಕೆ ಇದನ್ನ ಗೊಂದಲ ಸೃಷ್ಟಿ ಮಾಡಬೇಕಿತ್ತು ಅಂತ ಪ್ರಶ್ನೆ. ಈಗ ನಾನು ಹೇಳ್ತಾ ಇದ್ದೇನೆ, ಒಬ್ಬ ಮುಖ್ಯಮಂತ್ರಿ ಕೆಲವಾರು ರೀತಿಯ ಕನ್ಸಿಡರೇಷನ್ ಆಧಾರದಲ್ಲಿ ಆಯ್ತಲ್ಲ, ಇವಾಗ ಬದಲಾವಣೆ ಮಾಡುವಂತಹ ವ್ಯವಸ್ಥೆ ಯಾರ ಹತ್ರ ಉಂಟು? ಕೇಂದ್ರ ಸರ್ಕಾರದಲ್ಲಿ ಉಂಟು. ಇಲ್ಲ, ಸಾಧ್ಯ ಇಲ್ಲ. ನಾವು ಧಾರವಾಡಕ್ಕೆ ಕೊಡುವುದು ಅಂತಲೇ ಸ್ಮೃತಿ ಇರಾನಿ ಅವರ ನಿರ್ಧಾರವನ್ನು ಹೇಳ್ತಾರೆ. ಬಟ್ ಅದರ ಮಧ್ಯದಲ್ಲಿ ಈ ರೀತಿಯ ಪ್ರತಿಭಟನೆಯನ್ನು ಮಾಡುವಂತಹ ವ್ಯವಸ್ಥೆಗಳು ಇರುವಾಗ ಇದು ರಾಜ್ಯಕ್ಕೆ ಪ್ರೇರಿತ ಪ್ರತಿಭಟನೆ ಅಲ್ವಾ ಅಂತೇಳಿ ನಾನು ಕೇಳ್ತೇನೆ. ಬರುತ್ತೆ ಅಂತ ನೀವು ಪ್ರತಿಭಟನೆ ಮಾಡೋದಿಲ್ಲ. ದಕ್ಷಿಣ ಕನ್ನಡ ಇವಾಗ ನಾನು ಕೇಳ್ತಾ ಇರೋದು, ಸಿಎಂ ಒಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಕೂಡಲೇ
ಆ ನಿರ್ಧಾರವನ್ನು ಬದಲಾವಣೆ ಮಾಡುವಂತ ವ್ಯವಸ್ಥೆಯಲ್ಲಿ ಈ ಬಿಜೆಪಿ ಸರ್ಕಾರ ಯಾವತ್ತೂ ಇಲ್ಲ. ಯಾಕೆ ಮಾಡಬೇಕು? ಯಾಕೆ ಇಲ್ಲ. ಬದಲಾವಣೆ ಹೌದು, ಮಾಡಬೇಕು? ಅದಕ್ಕೆ ಇಷ್ಟೆಲ್ಲ ಗೊಂದಲ ನೀವೇ ಕೊಟ್ಟಿರುವಂತದ್ದು ಇಷ್ಟೆಲ್ಲ ನೀವು ಮೂರು ಪ್ರದೇಶದ ಹೆಸರನ್ನು ಕೊಟ್ಟಿದ್ದೀರಿ. ನಾವು ಅದನ್ನ ಬಿಟ್ಟು ತುಮಕೂರನ್ನು ಮಾಡಿದ್ರೆ ನೀವು ಅಪಸ್ವರ ತೆಗಿಬಹುದು. ನಾವು ನೋಡಿ, ನೀವು ಕೊಟ್ಟದನ್ನೇ ಪರಿಗಣಿಸಿದ್ದಾರೆ. ನಾವು ಈ ವಿಚಾರಗಳನ್ನೆಲ್ಲ ಕೂಡ ಇನ್ನು ಕೂಡ ಯಾವ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಈ ತೀರ್ಮಾನ ತೆಗೆದುಕೊಂಡೆ, ಯಾಕೆ ಈ ಕಾಗದ ಬರ್ದೆ ಅಂತೇಳಿ ಸಿಎಂ ಇನ್ನೂ ಏನು ಹೇಳಿಲ್ಲ. ಎಲ್ಲ ಸ್ಪಷ್ಟಪಡಿಸಿದ್ದಾರೆ. ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕಾಗಿ ಮಾಡಿ ಅಲ್ಲ, ಪ್ರಾದೇಶಿಕ ಅಸಮಾನತೆಯಿಂದಲೂ ಕೂಡ ಅದೇ ಅರ್ಥದಲ್ಲಿ. ಯಾಕೆ ಹೇಳಿದ್ರೆ ಆಲ್ರೆಡಿ ನಾನು ಒಂದು ಹೇಳ್ತೇನೆ. ಈಗ 3 ಸಿಟಿಯ ಹೆಸರನ್ನ ನಿಮ್ಮ ಸರ್ಕಾರ ಕೊಟ್ಟಿದ್ದೇವೆ. ಸೊ ಆ 3 ಬಿಟ್ಟು ಶಿವಮೊಗ್ಗವನ್ನ, ಯಡಿಯೂರಪ್ಪ ಅವರ ಶಿವಮೊಗ್ಗವನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ತೆಗೆಯುವ ಅಪಸ್ವರಕ್ಕೆ ಅರ್ಥ ಇರ್ತಿತ್ತು. ಇದು ನೀವು ಕಳಿಸಿದ ಲಿಸ್ಟ್ ನಲ್ಲೇ ಚೂಸ್ ಮಾಡಿದ್ದಾರೆ ಅವರು. ಮತ್ತೇನು ಅಪಸ್ವರ? ಮತ್ತ್ಯಾಕೆ ಗೊಂದಲ ಸೃಷ್ಟಿ? ಈಗ ಅಪಸ್ವರ ಬರಲಿ. ಅಪಸ್ವರ ಬಂದಾಗ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಬದಲಾವಣೆ ಮಾಡಿದೇವೋ ಈ ರೀತಿಯ ಗಲಾಟೆ ಗೊಂದಲವನ್ನು ಎಬ್ಬಿಸಿ ರಾಜ್ಯಕ್ಕೆ ಅಸ್ಥಿರತೆಯನ್ನು ತರುವಂತ ಕೆಲಸ ನೀವಲ್ವಾ? ಮಗುವನ್ನು ಚಿವುಟುವುದೇ ಇವರೇ, ಆಮೇಲೆ ಸಂತೈಸುವಂತದ್ದು ನೀವೇ. ರಾಜಕೀಯ ಲಾಭಕ್ಕಾಗಿ ಜನರ ಭಾವನೆಗಳೊಂದಿಗೆ ಆಡುವಂತಹ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾರೆ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನ ನಂತರ ಮಾತಾಡಬೇಕಾದಂತದ್ದು 2 ಜಿಲ್ಲೆಯ ನಡುವೆ ಸಂಘರ್ಷ ತರುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆಯಾ, ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂಥದ್ದು ಚರ್ಚೆ ಆಗಬೇಕಾದಂತದ್ದು. ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ತಾರನಾಥ್ ಶೆಟ್ಟಿ, ಬಹುಶಃ ಈ ಧಾರವಾಡ ಮತ್ತು ರಾಯಚೂರಿನ ಜನರ ನಡುವೆ ವಿನಾಕಾರಣ ನೀವು ದ್ವೇಷವನ್ನ ಹುಟ್ಟಿಸುವಂತ ಕೆಲಸವನ್ನ ಮಾಡಿ ಹಾಕಿದ್ರಲ್ಲ ಈ ಒಂದು ಗೊಂದಲದಿಂದಾಗಿ. ಇಲ್ಲ, ಈಗ 2 ಜಿಲ್ಲೆಯವರು ಕಚ್ಚಾಡೋ ಹಾಗಾಯ್ತು. 2 ಜಿಲ್ಲೆಯ ಜನ ಕಚ್ಚಾಡ್ತಾ ಇದ್ದಾರೆ. ನಮಗೆ ಬೇಕು, ನಮಗೆ ಬೇಡ, ನಮಗೆ ಬೇಕು ಅನ್ನುವಂತ. ನಾನೊಂದು ಪ್ರಾರಂಭಿಕ ಹಂತದಲ್ಲಿ ಹೇಳಿದೆ, ಕಚ್ಚಾಡುವಂತ ಸ್ಥಿತಿಯನ್ನು ತಂದವರು ಈ ಬಿಜೆಪಿಯವರು. ಅದು ಹೇಗೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಹೇಳಿದರೆ ಸಿಎಂ ಅವರು ಆ ಸಾಮಾಜಿಕ ಅಸಮಾನತೆಯನ್ನು ಸರಿ ಮಾಡುವಂಥ ಒಂದು ದೃಷ್ಟಿಕೋನದಲ್ಲಿ ಅವರ ಆ ದೃಷ್ಟಿಕೋನ ಆಗಿದೆ. ನಾನು ಕಂಡುಕೊಂಡಂಥ ದೃಷ್ಟಿಕೋನದಲ್ಲಿ ಧಾರವಾಡದಲ್ಲಿ ಭಾಳಷ್ಟು ಶೈಕ್ಷಣಿಕ ಅಭಿವೃದ್ಧಿ ಆಗಿದೆ, ಎಲ್ಲ ರೀತಿಯ ವ್ಯವಸ್ಥೆಗಳು ಅಲ್ಲಿದೆ ಎಂಬ ಆ ಪ್ರಪೋಸಲನ್ನು ಧಾರವಾಡಕ್ಕಿಂತ ರಾಯಚೂರಿಗೆ ಕನ್ಸಿಡರ್ ಮಾಡ್ತೀರಾ ಅಂತೇಳಿ ಒಂದು ಪ್ರಪೋಸಲನ್ನು ಈಗ ಕೇಂದ್ರದ ಎದುರು ಇಟ್ಟಿದ್ದಾರೆ. ತೀರ್ಮಾನ ತೆಗೆದುಕೊಳ್ಳುವವರು ಯಾರು? ಸಿದ್ದರಾಮಯ್ಯನವರಲ್ಲ. ತೀರ್ಮಾನ ತೆಗೆದುಕೊಳ್ಳುವವರು ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಈ ಬದಲಾವಣೆಯ ಒಂದು ದೃಷ್ಟಿಕೋನದಲ್ಲಿ ಒಬ್ಬ ಜವಾಬ್ದಾರಿಯುತದಂತ ಮುಖ್ಯಮಂತ್ರಿ ಈಗ ಈ ಪರಿಸ್ಥಿತಿ ಇರುವಾಗ ಮುಖ್ಯಮಂತ್ರಿಗಳ ವರ್ತನೆ ಇದು ಸರಿ ಇದೆಯಾ ಅಂತ ಕೇಳುವಂತದ್ದು. ಸಿಂಗಲ್ ಒಂದೇ ಸಿಟಿಯನ್ನು ಹೇಳಬಹುದಿತ್ತು, ಒಂದೇ ಪ್ರದೇಶವನ್ನ ಸಿಂಗಲ್ ಆಗಿ ಕೇಂದ್ರ ಸರ್ಕಾರ ಕಳಿಸಿಕೊಡಬಹುದು. ಸರಿ, ಮೈಸೂರು ಆದ್ರೆ ಮೈಸೂರು ಅಂತ ಹೇಳಬಹುದಿತ್ತು. IIT ಇಂದ ಏನು ಇಂದ್ರಲೋಕದಲ್ಲಿ ಕರ್ನಾಟಕಕ್ಕೆ. ಅದಕ್ಕೆ ಕೆಲವು ಮೂಲಭೂತವಾದ ವ್ಯವಸ್ಥೆಗಳು ಬೇಕಾಗ್ತದೆ IITಗೆ. ಅದು ದಟ್ ಈಸ್ ದ ಎಂತದ್ದು ಮಾನದಂಡಗಳು. ಇಷ್ಟು ಎಕರೆ ಜಾಗಗಳಿರಬೇಕು, ಇಂಥ ಸೌಕರ್ಯಗಳು ಇರಬೇಕು ಅಂತೇಳಿ ಅದನ್ನು ತುಲನೆ ಮಾಡುವಲ್ಲಿ ಈ ಸಮಿತಿ ನೇಮಿಸಿದಂಥ ಸಮಿತಿಯಲ್ಲಿ ಅದರ ಎಡವಿದೆ ಏನು ಅಂತೇಳಿ ನನಗೆ ಆ ಟೆಕ್ನಿಕಲ್ ಸೈಡಿಂದ ನನಗೆ ಅದರದ್ದು ನಾಲೆಜ್ ಇಲ್ಲ. ಅಲ್ಲ ಸರ್, ಮೂರು ಪ್ರದೇಶ ಕೊಟ್ಟದ್ದು ನೀವು ತಾನೆ, ಮುಖ್ಯಮಂತ್ರಿಗಳೇ ಕೊಟ್ಟದ್ದು ತಾನೆ. ಕೊಟ್ಟದ್ದು ನಿಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳೇ ಕೊಟ್ಟಂತದ್ದು. ಲೆಟರ್ ಬರೆದದ್ದು ಮುಖ್ಯಮಂತ್ರಿಗಳೇ, ಈ 3ರಲ್ಲಿ ಒಂದನ್ನು ಚೂಸ್ ಮಾಡಿ ಅಂತ. ಮತ್ತೆ ಗೊಂದಲ ಸೃಷ್ಟಿ ಬೇಕಾ ಅನ್ನುವಂಥದ್ದು. 2 ಜಿಲ್ಲೆಯ ನಡುವೆ ದ್ವೇಷಕ್ಕೆ ಕಾರಣ ಆಗ್ತಿದ್ದೀರಿ ನೀವು. ಕೆಲವು ಸಂದರ್ಭಗಳಲ್ಲಿ ಈ ಅಧಿಕಾರಿಗಳಿದ್ದಾರಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ, ಈ ಸರ್ಕಾರ ಬದಲಾವಣೆ ಆದರೂ ಅಧಿಕಾರಿಗಳು ಅದೇ ಅಧಿಕಾರಿಗಳು ಇರ್ತಾ ಇದ್ದಾರೆ. ಈ ಅಧಿಕಾರಿಗಳ ಮೂಲಕ ಈ ಒತ್ತಡ ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಖರ್ಗೆ ಅವರು ಒತ್ತಡ ತಂದಿದ್ದಾರೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಹೈದರಾಬಾದ್ ಕರ್ನಾಟಕ ನಮ್ಮ ಸತೀಶ್ ಪ್ರಭು ಹೇಳ್ತಾ ಇರುವಂತದ್ದು. ಸತೀಶ್ ಪ್ರಭು ಕಿಸೆಯಿಂದ ಹೇಳ್ತಾ ಇಲ್ಲ ಅದನ್ನ, ಎಲ್ಲ ವರದಿಗಳು ಅದನ್ನೇ ಹೇಳ್ತಾ ಇದ್ದಾವೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಒತ್ತಡ ಹೈದರಾಬಾದ್ ಕರ್ನಾಟಕಕ್ಕೆ ಅಂತೇಳಿ ಅಲ್ಲ, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದ ಸ್ಥಾನ. ನಿಮ್ಮ ರಾಜಕಾರಣದ ತೆವಲಿಗೋಸ್ಕರ ಸುಮ್ಮನೆ ಜನರ ಜೊತೆಗೆ ಆಟ ಆಡ್ತಾ ಇದ್ದೀರಿ, ಜನರ ಭಾವನೆ ಜೊತೆಗಳ ಆಟ ಆಡ್ತಾ ಇದ್ದೀರಿ ಅಂತ ಅನಿಸೋದಿಲ್ವಾ? ಖಂಡಿತವೂ ಅನಿಸ್ತಾ ಇಲ್ಲ. ನಮಗೆ ಹೈದರಾಬಾದ್ ಕರ್ನಾಟಕ ನಾವು ವಿಶೇಷ ಸ್ಥಾನಮಾನ ಕೊಟ್ಟಂತ ಜಿಲ್ಲೆಗಳವು, ಅವುಗಳಿಗೆ ತಂದ್ರೆ ನಮಗೆ ಒಂದು ಸ್ವಲ್ಪ ಓಟ್ ಗಿಟ್ಟತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ನೀವು ಮಾಡ್ತಾ ಇರುವಂತದ್ದು ಇದನ್ನ. ಈ ವಿಷಯದ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರ ಆಗಿಲ್ಲ ಅನ್ನೋದಕ್ಕೆ ನಾನು 2 ಉದಾಹರಣೆಗಳನ್ನು ನಿಮ್ಗೆ ಕೊಡ್ತೇನೆ. ಯಾಕಂತೇಳಿ ಮೊದಲನೇದಾಗಿ ಅವರು ಅವರೇ ಕೊಟ್ಟಿರುವ ಹೆಸರುಗಳನ್ನು ರಾಯಚೂರಿಗೆ ಕೊಡಿ, ಇದು ಬೇಡ ಅಂತ ಹೇಳಿರುವಂತಹದ್ದು. ಎರಡನೆಯದಾಗಿ ಅವರು ಪತ್ರವನ್ನು ಕಳಿಸಿದ ತಕ್ಷಣ
ಮುಖ್ಯಮಂತ್ರಿಗಳಿರ್ಬೋದು, ಇಲ್ಲಿಯ ಸಂಸದೀಯ ವ್ಯವಹಾರ ಮತ್ತು ಕಾನೂನು ಸಚಿವರ ಟಿ.ಬಿ. ಜಯಚಂದ್ರ ಅವರು ಕಟ್ಟಿರುವಂತಹದ್ದು ಸಾಮಾನ್ಯ ಒಂದು ಸಜೆಷನ್ ಅಷ್ಟೇ, ಅದು ಯಾವುದೇ ರೀತಿಯ ರೆಕಮೆಂಡೇಶನ್ ಅಲ್ಲ ಅನ್ನುವಂತ ಟಿ.ಬಿ. ಜಯಚಂದ್ರ ಅವರು ಹೇಳಿದ್ರು ನಿನ್ನೆ. ಆದ್ರಿಂದ ಈ ವಿಷಯದ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರ ಆಗಿಲ್ಲ, ಬದಲಾಗಿ ಇದರ ಕ್ರೆಡಿಟ್ ಎಲ್ಲಿಯಾದ್ರೂ ಭಾರತೀಯ ಜನತಾ ಪಾರ್ಟಿಗೆ ಬರಬಹುದು ಅನ್ನುವ ನಿಟ್ಟಿನಲ್ಲಿ ಜನರಿಗೆ ಸಮಸ್ಯೆ ಆದ್ರೂ ತೊಂದರೆ ಇಲ್ಲ, ರಾಜ್ಯಕ್ಕೆ ಮಾರಕವಾದ ತೊಂದರೆ ಇದೇ ನಾನು ಈಗ ತಾವು ಪದೇ ಪದೇ ಹೇಳ್ತಾ ಇದ್ದೀರಿ. ಯಾಕೆ ಹೇಳಿದ್ರೆ ನೀವೇ ಈ ಸೂಚನೆ ಕೊಟ್ಟವರು ಅಂತೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಒಂದು ಅಭಿಪ್ರಾಯವನ್ನು ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರು ವ್ಯಕ್ತಪಡಿಸಿದ್ದಾರೆ. ಏನು ನಮ್ಮ ಕಾನೂನು ಸಚಿವರು ಹೇಳ್ತಾ ಇದ್ದಾರೆ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಬರೇ ಒಂದು ಸಲಹೆಯ ರೂಪದಲ್ಲಿ ಘೋಷಣೆ ಆಗಿರುವಂತದ್ದು ಸರ್. ಒಬ್ಬ ಸಂವೇದನಾಶೀಲ ಮುಖ್ಯಮಂತ್ರಿ ಐಐಟಿ ನನ್ನ ಕ್ಷೇತ್ರಕ್ಕೆ ಬರಬೇಕು ಅಂತ ದೇವೇಗೌಡರು ಪತ್ರ ಬರೆದಿದ್ರು. ಆ ಟೈಮ್ನಲ್ಲಿ ಹಾಸನಕ್ಕೆ ಬರಲಿ ಅಂತ. ಆ ಸಂವೇದನೆ ಇಲ್ವಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ. ಅಲ್ಲ, ಸಂವೇದನೆ ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಈ ರೀತಿ ಒಂದು ಪತ್ರ ಹೇಳ್ತೀರಿ, ಅದು ಯಾರೋ ಅಧಿಕಾರಿಗಳು ಮಾಡಿದ ಮಿಸ್ಟೇಕ್ ಆಗಿರಬಹುದು. ಅಧಿಕಾರಿ ಮಿಸ್ಟೇಕ್ ಅಂತೇಳಿ ಅಲ್ಲ, ಅಧಿಕಾರಿಗಳದ್ದು ಒಂದು ವಿಚಾರ. ಮತ್ತೆ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಈ ರಾಯಚೂರನ್ನು ಮಾಡುವಂತ ಸಲಹೆಗಳು ಮುಂದಿನ ಹಂತಗಳಲ್ಲಿ ಬಂದಿರಲಿಕ್ಕೆ ಮುಂದಿನ ಹಂತಗಳಲ್ಲಿ ಧಾರವಾಡಕ್ಕೆ ಐಐಟಿ ಸ್ಯಾಂಕ್ಷನ್ ಆಯ್ತು ಅಂತ ಅನ್ಕೊಳ್ಳಿ. ಹೌದು, ರಾಯಚೂರನ್ನ ನೀವು ಸಡ್ಡು ಹೊಡೆದು ಅಭಿವೃದ್ಧಿ ಮಾಡಬಹುದಲ್ವಾ? ಅಲ್ಲ, ಸರ್ಕಾರ ಯಾರ್ದು ಸರ್? ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ರಾಯಚೂರನ್ನು ಅಭಿವೃದ್ಧಿ ಮಾಡುವಂತ ವಿಶೇಷ ಪ್ಯಾಕೇಜ್ಗಳನ್ನು ಆ ಪ್ರದೇಶಗಳಿಗೆ ಈವಾಗಲೇ ಘೋಷಣೆ ಮಾಡಿ ಆಗಿದೆ. ರಾಯಚೂರಲ್ಲಿ ಐಐಟಿ ಬರಬೇಕು ಅಂತ ಈಗ ಐಐಟಿ ಪ್ರಶ್ನೆ ಅಲ್ಲ, ಶೈಕ್ಷಣಿಕವಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ. 30 ವರ್ಷಗಳ ಹಿಂದೆ ನಾನು ಧಾರವಾಡಕ್ಕೆ ಹೋಗುವಾಗಲೇ ಅಲ್ಲಿಯ ಇಂಜಿನಿಯರಿಂಗ್ ಕಾಲೇಜು, ಡೆಂಟಲ್ ಕಾಲೇಜು ಆ ರೀತಿಯಲ್ಲಿ ಉತ್ತುಂಗದಲ್ಲಿತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ. ಆ ರೀತಿ ಎಲ್ಲ ರೀತಿಯ ಅಭಿವೃದ್ಧಿಗಳು ಧಾರವಾಡಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಾಯಚೂರನ್ನು ಈ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸುವ ಎಂಬ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯವನ್ನು ಕೊಟ್ಟಿರ್ಲಿಕ್ಕೂ ಸಾಕು. ಈಗ ಐಐಟಿ ಬಂದ ಕೂಡಲೇ ಶೈಕ್ಷಣಿಕವಾಗಿ ಮಹತ್ ಸಾಧನೆ ಆಗತ್ತೆ ಅಂತ ನೀವು ಆ ಕಲ್ಪನೆಯನ್ನು ಇಟ್ಟುಕೊಂಡು ಈಗ ಧಾರವಾಡಕ್ಕೆ ಇವರು ಈಗ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಜಗದೀಶ್ ಶೆಟ್ಟರು ಈ ರೀತಿಯಲ್ಲಿ ಧಾರವಾಡದಲ್ಲಿ ಅದು ಆಗ್ಲೇಬೇಕೆಂಬ ಆಟ ಇಟ್ಟಿದ್ದಾರಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೇನೆ. ಅದೇ ನಾವು ಐಐಎಂಗೆ ಕೂಡ ಬೇಡಿಕೆ ಇಟ್ಟಿದ್ದೆವು. ಏನು ಇವರು ಉತ್ತರ ತರಲಿಲ್ಲ? ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಐಐಎಂ ಬರಲಿ ಅಂತೇಳಿ. ಇವರು ಇವಾಗ ಉಂಟಲ್ಲ ಸರ್, ಬಂದದ್ದನ್ನು ನೀವು ಉಳಿಸಿಕೊಳ್ತಾ ಇಲ್ಲ. ಬಂದದ್ದನ್ನು ಉಳಿಸಿಕೊಳ್ತಾ ಇಲ್ಲ, ಇನ್ನು ಇನ್ನೊಂದು 4 ಬರಲಿ ಅಂತ ಹೇಳಿ ನೋಡಿ. ನಮ್ಮ ಕಾನೂನು ಸಚಿವರು ಹೇಳಿದಾಗೆ ಇದು ಮುಖ್ಯಮಂತ್ರಿಯ ಕಡೆಯಿಂದ ಹಲವಾರು ರೀತಿಯ ಕನ್ಸಿಡರೇಷನ್ಗಳ ಆಧಾರದಲ್ಲಿ ಒಂದು ಅಭಿಪ್ರಾಯ ಹೋಗಿರ್ಲಿಕ್ಕೆ ಸಾಕು ಈ ಪತ್ರದ ಮೂಲಕ. ಅದನ್ನು ಈ ರೀತಿಯಲ್ಲಿ ಬೆಂಕಿ ಹಚ್ಚುವ ಮೂಲಕ ಈ ರೀತಿಯಲ್ಲಿ ರಾಜಕೀಯ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಕೇಳ್ತೇವೆ. ಧಾರವಾಡದಲ್ಲಿ ಐಐಟಿ ತರೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಮಾಡಿರುವಂತದ್ದು ಹೌದು. ಪ್ರಹ್ಲಾದ್ ಜೋಶಿ ಅವರು ಪ್ರಯತ್ನ ಮಾಡಿದ್ರು, ಅವರ ಕ್ಷೇತ್ರ. ಅದರ ಹಿಂದೆ ಮರಾಠಿ ಲಾಬಿ ಕೂಡ ಇದೆ ಅನ್ನುವಂತ ಮಾತಿದೆ, ಹೌದಾ? ಇವತ್ತು ಧಾರವಾಡದ ಬಾಂಬೆಗೆ ಹತ್ರ ಐಐಟಿ ಅನ್ನೋ ಕಾರಣಕ್ಕಾಗಿ ಅಥವಾ ಮಹಾರಾಷ್ಟ್ರಕ್ಕೆ ಹತ್ರ ಧಾರವಾಡ ಅನ್ನೋ ಕಾರಣಕ್ಕಾಗಿ ಮರಾಠಿ ಲಾಬಿ ಕೂಡ ಇದೆ. ರಾಯಚೂರಲ್ಲಿ ಆದ್ರೆ ಬೆಟರ್ ಅಂತ ಅವರು ಚಿಂತನೆ ಮಾಡಿದ್ದಾರೆ. ಅದನ್ನು ಒಪ್ಪಿಕೊಳ್ಳೋದಕ್ಕಾಗಲಿಲ್ಲ. 2 ಅಂಶಗಳನ್ನು ಗಮನಿಸಬೇಕು. ಐಐಟಿಯ ಉದ್ದೇಶ, ಐಐಟಿ ಬರೋದ್ರಿಂದ ಯಾವುದೇ ಶೈಕ್ಷಣಿಕ ಪ್ರಗತಿ ಆಗತ್ತಾ ಅಥವಾ ಪ್ರದೇಶದ ಅಭಿವೃದ್ಧಿ ಸಾಧ್ಯ ಆಗತ್ತಾ ಅನ್ನುವಂಥದ್ದು. ಐಐಟಿ ಒಂದು ಕಡೆ ಪ್ರಾರಂಭ ಆಗಬೇಕಾದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು, ನೀರಿರ್ಬೋದು, ರಸ್ತೆ ಇರ್ಬೋದು, ವಿದ್ಯುತ್ ಇರ್ಬೋದು, ಇವೆಲ್ಲವೂ ಇರಬೇಕು. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿ ಇರುವಂಥದ್ದನ್ನು ಚೂಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೇಕಾದಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ದೇಶ ವಿದೇಶಗಳಿಂದ ಸೆಳೆಯುವಂತಹ ಅವಶ್ಯಕತೆ ಇರುವಂತಹ ಅದೇ ರೀತಿಯಲ್ಲಿ ಬರ್ತಾರೆ. ಅದೇ ರೀತಿಯಲ್ಲಿ ಒಳ್ಳೆಯ ಟೀಚಿಂಗ್ ಫ್ಯಾಕಲ್ಟಿಗಳನ್ನ ಆಕರ್ಷಿಸುವಂಥದ್ದು. ಈ ರೀತಿ ಮಾಡುವುದರ ಮುಖಾಂತರ ಐಐಟಿಗಳನ್ನ ಮೂಲ ಉದ್ದೇಶ ಏನಿದೆ ಅದನ್ನು ಇದರಿಂದ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಗತಿಯ ದೃಷ್ಟಿಯಿಂದ ನಾವು ಐಐಟಿಯನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ ಇತರ ಉದ್ಯಮೆಯ ರೀತಿಯಲ್ಲಿ. ಇಲ್ಲಿ ಧಾರವಾಡದ ಹೆಸರನ್ನು ಸೂಚಿಸಿರುವಂತಹದ್ದು ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ. ಆದ್ರಿಂದ ಅದು ಧಾರವಾಡದ ಹೆಸರನ್ನು ಸೂಚಿಸುವಾಗ ಸಹಜವಾಗಿ ಅಲ್ಲಿಯ ಸಂಸದರು ಅದರ ಮೇಲೆ ಒತ್ತಡ ತರುವಂತಹದ್ದು. ಅವರು ಎಕ್ಸ್ಟ್ರಾ ಏನು ಕೊಡ್ಲಿಲ್ಲ ಹೆಸರನ್ನ, ಅಥವಾ ಇವತ್ತು ಬೆಂಗಳೂರು ಪಕ್ಕದಲ್ಲಿದೆ, ಬೆಂಗಳೂರು ಹೆಸರು ಇರಲಿಲ್ಲ, ಅಥವಾ ಚಿಕ್ಕಬಳ್ಳಾಪುರ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ 155ನೇ ವರ್ಷದ ಸಂದರ್ಭದಲ್ಲಿ ಅಲ್ಲಿಯೂ ತರಬಹುದಾಗಿತ್ತು. ಆ ರೀತಿಯ ಹೆಸರುಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿರಲಿಲ್ಲ. ಧಾರವಾಡ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಹೆಸರಿನಲ್ಲಿ ಒಂದು. ಮೈಸೂರು ಮೊದಲೇ ಅವರ ಮಾನದಂಡ ಏನಿದೆ ಅದರ ಚೌಕಟ್ಟಿನಲ್ಲಿ ಬರೋದಿಲ್ಲ. ಮೈಸೂರು ಹೊರತುಪಡಿಸಿದರೆ ಉಳಿದಿರುವಂತಹದ್ದು 2 ನಗರಗಳು, ಧಾರವಾಡ ಮತ್ತೆ ರಾಯಚೂರು. ಸಹಜವಾಗಿಯೇ ಸಮಿತಿ ಸ್ಪಷ್ಟ ತನ್ನ ನಿರ್ಧಾರಗಳನ್ನು ಹೇಳಿದೆ. ನಾವು ಯಾಕೆ ಧಾರವಾಡ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗಾಗಲೇ 600 ಎಕರೆಯಷ್ಟು ಹೆಚ್ಚುವರಿ ಜಮೀನಿದೆ ಅಲ್ಲಿ. ಮಾತ್ರ ಅಲ್ಲ, ಎಕ್ಸಿಸ್ಟಿಂಗ್ ಕಟ್ಟಡ ಇದೆ
ಕಾಯ್ಬೇಕಾಗಿಲ್ಲ. ಮುಂದಿನ ವರ್ಷವೇ 750 ವಿದ್ಯಾರ್ಥಿಗಳನ್ನ ಅಕಾಮಿಡೇಟ್ ಮಾಡುವಂತ ವ್ಯವಸ್ಥೆ ಇದೆ. ಆದ್ರಿಂದ ನಾವು ಧಾರವಾಡ ಕೊಟ್ಟಿದ್ದೀವಿ ಅನ್ನುವಂಥದ್ದು ಹೊರತುಪಡಿಸಿದ್ರೆ ಮತ್ತೆ ಧಾರವಾಡನು ಕರ್ನಾಟಕದಲ್ಲಿ ರಾಯಚೂರಲ್ಲಿ ಆಗಬೇಕಾದ್ರೆ ಜೀರೋದಿಂದ ಆರಂಭ ಆಗಬೇಕು. ಧಾರವಾಡ ವೆಲ್ ಬಿಲ್ಡ್ ಸಿಟಿ, ಅದು ಅಲ್ಲಿಗೆ ತರುವಂತ ಕೆಲಸಗಳನ್ನ ಮಾಡಿದ್ರೆ ಬೆಟರ್. ಅದು ನೋಡಿ, ಒಂದು IIT ಅನ್ನುವಂಥದ್ದು ನಮಗೆ 50 ವರ್ಷದ ನಂತರ ಸ್ಟಾರ್ಟ್ ಆಗುವಂತದ್ದು ಬೇಡ, ನಮಗೆ ಬರುವ ವರ್ಷವೇ ಆರಂಭ ಆಗ್ಲಿ ಕರ್ನಾಟಕದಲ್ಲಿ. ಈಗ ಮಾನ್ಯ ಮುಖ್ಯಮಂತ್ರಿಯವರು ಈ ರಾಯಚೂರಿನ ಪ್ರಪೋಸಲ್ ಕೊಡುವಾಗ ಏನ್ ಹೇಳಿದ್ರು ಅವರು? ಯಾವ ಕಾರಣ ಕೊಟ್ಟರು ಅವರು? ನಾವು ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯವನ್ನು ಒದಗಿಸ್ತೇವೆ, ಪ್ರಾದೇಶಿಕ ಅಸಮಾನತೆನೆ ಸಮಸ್ಯೆ ಕೊಡಬಹುದಾಗಿತ್ತಲ್ಲ. ಅಲ್ಲ, ಈಗ ಒಂದು ಹೆಸರಿನ ಅದನ್ನ ಅವರು ನಿಮ್ಮ ಸರ್ಕಾರದ ಬ್ಲಂಡರ್ ಇದೆ ಇಲ್ಲಿ. ಅಲ್ಲ, ಇವಾಗ ನಾವು ಹೇಳ್ತಾ ಇರೋದು ಒಂದು ಅಭಿಪ್ರಾಯ ಕೊಟ್ಟ ಕೂಡಲೇ ಈ ರೀತಿಯ ಒಂದು ರೀತಿಯಲ್ಲಿ ಸಾಮಾಜಿಕ ಕ್ಷೋಭೆಯನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡಬೇಕಿತ್ತ ಇವರು ಅಂತ. ಸರ್, ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಸರ್. ಏನು ಹೋಯ್ತಾ ಇವಾಗ ಧಾರವಾಡದಿಂದ ಕೈ ತಪ್ಪಿ ಹೋಯ್ತಾ? ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟು ಕಿತ್ತುಕೊಂಡ್ರೆ ಪ್ರತಿಭಟನೆ ಮಾಡ್ತೀರಾ ಇಲ್ವೋ? ಪ್ರತಿಭಟನೆ ಮಾಡ್ತೀರಾ ಇಲ್ವೋ? ಕಿತ್ತುಕೊಳ್ಳುವಂತ ಈಗ ಆ ಸ್ಟೇಜಿಗೆ ಮುಟ್ಟಿದ್ದೇವ ನಾವು ಅಂತೇಳಿ ಆಲೋಚನೆ ಮಾಡಬೇಕಾಗಿದೆಲ್ಲ. ಆವಾಗ ಸರ್, ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ನಾಳೆ ಧಾರವಾಡದಲ್ಲಿ IIT ಆಗತ್ತೆ ಅಂತ ಆದ್ರೆ ರಾಯಚೂರಿನ ಜನಗಳಿಗೆ ಭರವಸೆ ಕೊಡಬೇಕಿತ್ತು. ಅದಕ್ಕಿಂತ ಬೆಟರ್ ಆಗಿ ಡೆವಲಪ್ ಮಾಡಿ ತೋರಿಸ್ತೇವೆ. ಇದು ಒಬ್ಬ ಮುಖ್ಯಮಂತ್ರಿ ಮಾಡಬೇಕಾದಂತ ಕೆಲಸ. ಅದು ಬಿಟ್ಟು ನಮಗೆ ರಾಯಚೂರಿಗೆ ಕೊಡಿ, ಧಾರವಾಡಕ್ಕೆ ಬೇಡ ಅಂದ್ರೆ ನೀವು ಡಿಪೆಂಡ್ ಆಗಿದ್ದೀರಿ ಅಂತ ಆಯ್ತು. ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಿದ್ದೀರಿ. ಅದು ಬಿಟ್ಟು ನಾವು ಏನಾಗೋದಿಲ್ಲ, ಲಬೋ ಲಬೋ ಅಂತ ಪಡ್ಕೊಳ್ತೀವಿ ನಾವು. ಒಂದು ವಿಚಾರ ನಾನು ಹೇಳ್ತಾ ಇದ್ದೇನೆ. ನಿರ್ದಿಷ್ಟವಾಗಿ ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ ನಂತರ ಅದು ಬೇರೆ ರೀತಿ. ನಿರ್ದಿಷ್ಟವಾಗಿ ಯಾವುದೇ ರೀತಿಯ ಅಭಿಪ್ರಾಯವನ್ನು ಇನ್ನೂ ಮುಖ್ಯಮಂತ್ರಿಯವರು ತಿಳಿಸಿಲ್ಲ. ಲೆಟರ್ ಬರೆದಿದ್ದಾರೆ. ಏನ್ ಹೇಳಿದ್ರು ನಮ್ಮ ಕಾನೂನು ಸಚಿವರು? ಹೇಳಿಕೆಗಳಿಗಿಂತ ಜಾಸ್ತಿ ನೋಡಿ, ಬರಗಾಲ ಸಮೇತ ಇಂತ ಹಲವಾರು ಲೆಟರ್ಗಳು ಬಂದಿದ್ರೆ ಸ್ವತಃ ಹೋಗಿ ಮೀಟ್ ಮಾಡಿದ್ದಾರೆ ಈ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಪತ್ರವನ್ನ ಬರೆದ್ರೆ ಅದಕ್ಕೆ ಜಾಸ್ತಿ ತೂಕ ಇರುತ್ತೆ, ಹೌದೋ ಅಲ್ವೋ? ಇವರು ರಾಯಚೂರಿನಲ್ಲೋ ಬೆಂಗಳೂರಿನಲ್ಲೇ ಕೂತ್ಕೊಂಡು ಮಾತಾಡೋದಕ್ಕಿಂತ ಲೆಟರ್ ಬರೆದ್ರೆ ಜಾಸ್ತಿ ತೂಕ. ಇವರ ಲೆಟರ್ಗಳಿಗೆ ಉಂಟಲ್ಲ, ಇವರ ಮುಖತ ಭೇಟಿಯಲ್ಲೇ ಏನಾಗಿದೆ ಅಂತೇಳಿ ನಮಗೆಲ್ಲ ಕರ್ನಾಟಕದ ಜನರಿಗೆ ಗೊತ್ತಿದೆ. ಕೇಂದ್ರ ಸರ್ಕಾರದ ಬರೆದದ್ದು ಫೇಕ್ ಲೆಟರ್, ಏನು ಪ್ರಯೋಜನ ಅಲ್ಲ. ಕೇಂದ್ರ ಸರ್ಕಾರದ ಜನರನ್ನ ಮೋಸ ಮಾಡ್ತಾ ಇದ್ದೇವೆ ಅಂತ ಅನಿಸ್ತಾ ಇಲ್ವಾ ಸರ್ ನಿಮಗೆ? ಜನರನ್ನು ಮೋಸ ಮಾಡುವಂತ ವಿಚಾರ ಅಲ್ಲ. ನಾನು ಅದನ್ನೇ ಬಿಗಿನಿಂಗ್ ನಲ್ಲಿ ಹೇಳಿದೆ. ಈ ರೀತಿಯ ಪ್ರಪೋಸಲ್ ಕೊಟ್ಟಂತ ನಂತರದ ದಿನಗಳಲ್ಲಿ ಕೆಲವೊಂದು ರೀತಿಯ ಬೆಳವಣಿಗೆ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್, ಈಗ ರಾಯಚೂರಲ್ಲಿ ನಿಮ್ಮ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮನಿದು ರಾಯಚೂರಿಗೆ ತಂದ್ರು ಅಂತ ಅನ್ಕೊಳ್ಳಿ. ಧಾರವಾಡದ ಜನ ಸುಮ್ಮನೆ ಕೂರ್ತಾರ? ಅಲ್ಲ, ಧಾರವಾಡಕ್ಕೆ ತಂದ್ರೆ ರಾಯಚೂರಿನ ಜನ ಸುಮ್ಮನೆ ಕೂರ್ತಾರ? ಈ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ ನೀವಲ್ವಾ? ಇದು ಹೊಸ ಸಮಸ್ಯೆ. ಇದು ಹೊಸ ಸಮಸ್ಯೆ. ರಾಜ್ಯದ ಜನ ಸೆಲೆಬ್ರೇಟ್ ಮಾಡಬೇಕಿತ್ತು, ರಾಜ್ಯದ ಜನ ಪ್ರತಿಭಟನೆ ಮಾಡ್ತಾರೆ. ನಾನು ಹೇಳ್ತಾ ಇದ್ದೇನೆ, ಸಮಸ್ಯೆ ಪ್ರಾರಂಭವೇ ಆಗ್ಲಿಲ್ಲ. ಸಮಸ್ಯೆಯನ್ನು ಮಾಡಿದ್ದು ಇವರು. ಸಮಸ್ಯೆ ಪ್ರಾರಂಭ ಆಗಿಲ್ಲ, ನೀವು ಕ್ರಿಯೇಟ್ ಮಾಡಿದಿರಿ ನೀವು ಸಮಸ್ಯೆಯನ್ನ. ಒಂದು ಮುಖ್ಯಮಂತ್ರಿಯವರಿಗೆ ಇಂತಹ ಸಂದರ್ಭಗಳಲ್ಲಿ ಒಂದು ಅಭಿಪ್ರಾಯವನ್ನು, ಬದಲಾದ ಒಂದು ವಾತಾವರಣದಲ್ಲಿ ಒಂದು ಅಭಿಪ್ರಾಯವನ್ನು ಅಭಿಪ್ರಾಯವನ್ನ ಹೇಳೋರನ್ನ ತುಗಲಕ್ ಅಂತ ಕರೀತಾರೆ. ದೆಹಲಿಯಿಂದ ದೇವಗಿರಿಗೆ ಒಮ್ಮೆ ರಾಜಧಾನಿಯನ್ನ ಚೇಂಜ್ ಮಾಡುವಂತದ್ದು, ದೇವಗಿರಿಯಿಂದ ಮತ್ತೆ ದೆಹಲಿಗೆ ತರುವಂತ, ಇದನ್ನ ತುಗಲಕ್ ಅಂತ ಕರೀತಾರೆ. ನಾವು ಮುಖ್ಯಮಂತ್ರಿಗಳನ್ನ ತುಗಲಕ್ ಅಂತ ಕರೆಯೋದಕ್ಕಾಗತ್ತಾ? ಇಲ್ವಲ್ಲ. ಸೊ ಮತ್ತೆ ಯಾಕೆ ಎರಡೆರಡು ಸಲ ಲೆಟರು, ಎರಡೆರಡು ಸಲ ಶಿಫಾರಸು ಮಾಡಲಿಲ್ಲ? ಆವಾಗ ನೀವು ಹೇಳಿದ್ರೆ ಒಂದೇ ಹೆಸರನ್ನು ಕೊಡ್ಬೇಕು. ಅವ್ರು 3 ಹೆಸರನ್ನು ಕೊಟ್ಟರು. ಅದೇ ವಾದವನ್ನು 3 ಹೆಸರನ್ನು ಕೊಟ್ಟರು. ಸಮಿತಿ ನೋಡಿ, ಇದಕ್ಕೆ ಸೌಕರ್ಯಗಳಿಗೆ ಇದನ್ನು ಈ ಶಿಫಾರಸು ಮಾಡುವ ಮೊದಲು ಸಮಿತಿ ಒಂದು ನೇಮಕ ಆಗಿದೆ. ಆ ಸಮಿತಿಗಳು ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ನ ಆಧಾರದಲ್ಲಿ ಯಾವ ಆಧಾರದಲ್ಲಿ ಅದು ಕೊಟ್ಟಿದ್ದಾರೆ ಎಂಬ ವಿಚಾರ ನಮಗೆ ಗೊತ್ತಿಲ್ಲ. ಇನ್ನು ಮುಖ್ಯಮಂತ್ರಿ ನಮ್ಮ ಸರ್ಕಾರ ತಪ್ಪು ಮಾಡಿದೆ ಅನ್ನುವಂಥದ್ದು ಅವರಿಗೂ ಗೊತ್ತಾಗ್ತಾ ಇದೆ. ಅಲ್ಲ, ಸರ್ಕಾರ ತಪ್ಪು ಮಾಡಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಮಗೆ ಅದನ್ನು ಮಾತಾಡಬಹುದು. ನೀವು ಆಗ್ಲೇ ಹೇಳಿದ್ರಿ, ರಾಯಚೂರಿಗೆ ಬಂದ್ರು, ಧಾರವಾಡಕ್ಕೆ ಬಂದ್ರು, ದೊಡ್ಡದೇನ ವ್ಯತ್ಯಾಸಗಳು ರಾಯಚೂರಿಗೆ ಬಿಟ್ಟು ಕೊಡಬಹುದಲ್ವ? ಈಗ ರಾಜ್ಯ ಸರ್ಕಾರದ ಪತ್ರವನ್ನ ಆಧರಿಸಿ ಬಿಟ್ಟು ಕೊಡಬಹುದಲ್ವಾ? ಯಾಕೆ ಈಗ ಮತ್ತೆ ಪ್ರತಿಭಟನೆಗೆ ಇಳಿದದ್ದು? ಪ್ರಹ್ಲಾದ್ ಜೋಶಿ ಅವರೇ ಸ್ವತಃ ಹೇಳಿಕೆ ಕೊಟ್ಟು ಪ್ರತಿಭಟನೆ ಮಾಡಿದ್ರು. ಯಾಕೆ ಬೇಕಿತ್ತು ಇದು? ಕಾಂಗ್ರೆಸ್ನವರು ರಾಜಕೀಯ ಮಾಡಿದ್ರು ಅಂತೆಲ್ಲ ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಮಾಡ್ಲಿಕ್ಕೆ ಹೋಗೋದು. ಸೊ ಬಿಟ್ಟು ಕೊಡಿ, ರಾಯಚೂರಿಗೆ ಬಿಟ್ಟು ಕೊಡಿ. ಅದನ್ನ ನಾನು ಹೇಳ್ತೇನೆ. ಇವತ್ತು ರಾಜಕೀಯದಿಂದ ಮಿಗಿಲಾಗಿ ದೇಶದ ಮತ್ತು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಧಾರವಾಡಕ್ಕೆ IIT ಕೊಟ್ಟಿರುವಂತಹ ಉದ್ದೇಶ ಏನು? ಧಾರವಾಡಕ್ಕೆ IIT ಕೊಟ್ಟಿರುವಂತಹ ಅಲ್ಲಿರುವಂತಹ ಅಭಿವೃದ್ಧಿ ಮತ್ತು ಮೂಲಸೌಕರ್ಯಗಳು ಇವೆಲ್ಲವನ್ನು ಗಮನಿಸಿ ಅಲ್ಲಿ ಕೊಟ್ಟಿರುವಂತಹದ್ದು.
ಹೋರಾಟದ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ಅಲ್ಲ, ನಾವು ಇಲ್ಲಿ ಮೂಲಸೌಕರ್ಯ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಾವು ಮೂಲ ಸೌಕರ್ಯವನ್ನು ಒದಗಿಸ್ತೇವೆ, ತುರ್ತಾಗಿ ಒದಗಿಸ್ತೇವೆ. ತುರ್ತಾಗಿ ಅಂತ ಹೇಳಿದ್ರೆ ಧಾರವಾಡಕ್ಕೆ ಕೊಟ್ಟದ್ದು ಇವರದು ರಾಜಕೀಯ ನಾಯಕರ ಒತ್ತಡದ ಮೇಲೆ ಕೊಟ್ಟದ್ದು ಧಾರವಾಡಕ್ಕೆ. 1990ರಲ್ಲಿ SR ಬೊಮ್ಮಾಯಿ ಅವರು ಮಾನವ ಸಂಪನ್ಮೂಲ ಸಚಿವರಾಗಿದ್ದ ದಿನದಿಂದಲೇ, ಅಂದ್ರೆ ಸುಮಾರು 25 ವರ್ಷಗಳ ಹಿಂದಿನಿಂದಲೇ ಧಾರವಾಡಕ್ಕೆ ಅವರು ಮನವಿಯನ್ನು ಮಂಡಿಸಿದ್ರು, ಅದಕ್ಕೆ ಒತ್ತಡಗಳನ್ನು ತರ್ತಾ ಇದ್ರು. ಅದು ಕೆಲವು ಸಂದರ್ಭಗಳಲ್ಲಿ ಒತ್ತಡ ಕಡಿಮೆ ಆಗಿರ್ಬೋದು, ಕೆಲವು ಸಂದರ್ಭಗಳಲ್ಲಿ ಜಾಸ್ತಿ ಆಗಿರ್ಬೋದು. ಸಹಜವಾಗಿ ಸಿದ್ದರಾಮಯ್ಯನವರು ಇದನ್ನು ಗಮನಿಸಿಯೇ ಕೊಟ್ಟಿರ್ಬೋದು ಧಾರವಾಡವನ್ನು ಕೂಡ. ಆದರೆ ರಾಜಕೀಯ ಒತ್ತಡಕ್ಕೆ ಬಲಿಯಾಗಿ ನಿಮಗೆ ಧಾರವಾಡವೇ ಮಾಡಬೇಕು ಅಂತ ಹಠ ಯಾಕೆ ಬಿಜೆಪಿ ಅವರಿಗೆ? ನಮ್ಗೆ ಹಠ ಅಲ್ಲ. ಮುಖ್ಯಮಂತ್ರಿಯವರು ಯಾವಾಗ 3 ಹೆಸರುಗಳನ್ನು ಕೊಟ್ಟರು ಅದರಲ್ಲಿ ಒಂದು ಚೂಸ್ ಆಯಿತು. ಸರ್, ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆಯೋ ಅಥವಾ ಒಂದು ವ್ಯವಸ್ಥೆಯೋ ಜಾರಿ ಆಗತ್ತೆ ರಾಜ್ಯ ಸರ್ಕಾರಕ್ಕೆ, ಅದು ಎಲ್ಲಿ ಬೇಕು ಅಂತ ನಿರ್ಧಾರ ಮಾಡುವಂತ ಶಕ್ತಿ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ. ಸೊ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ರಾಯಚೂರಿಗೆ ಬರಲಿ. ಮುಖ್ಯಮಂತ್ರಿಗಳಿಗೆ ಆ ಅಧಿಕಾರ ಇಲ್ವಾ? ನನ್ನ ರಾಜ್ಯದಲ್ಲಿ ಇಲ್ಲಿ ಬರಲಿ ಅಂತ ಡಿಸೈಡ್ ಮಾಡುವ ಅಧಿಕಾರ ಮುಖ್ಯಮಂತ್ರಿಗಳಿಗೆ? ಯಾವ ಮುಖ್ಯಮಂತ್ರಿಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಂತ ತಾಕತ್ತು ಇರುವುದಿಲ್ವೋ, ತನ್ನ ನೀತಿಗಳಲ್ಲಿ ಸ್ಪಷ್ಟತೆ ಇರುವುದಿಲ್ವೋ, ಅದು ಜನತೆಯಲ್ಲಿ ಗೊಂದಲ ಮಾಡುವಂತ ಕಾರಣಗಳು ಹುಟ್ಟು ಹಾಕ್ತವೆ. ಇವತ್ತು ನಾಳೆ ರಾಯಚೂರಿಗೆ ನೀವು ಕೊಡಿ ಅಂತ ಹೇಳಿದ್ರೆ, ಇವತ್ತು ಜನತೆಯ ಭಾವನೆಗಳೊಂದಿಗೆ ನೀವು ಚೆಲ್ಲಾಟವನ್ನು ಆಡ್ತಾ ಇದ್ದೀರಿ. ನೀವು ಸ್ಪಷ್ಟವಾಗಿ ಒಂದು ಸಿಂಪಲ್ ಪ್ರಶ್ನೆ. ಈಗ ಕೇಂದ್ರ ಸರ್ಕಾರ IIT ಮಂಜೂರು ಮಾಡಿದೆ ರಾಜ್ಯಕ್ಕೆ. ಸೊ ರಾಜ್ಯಕ್ಕೆ ಮಂಜೂರು ಮಾಡಿ ಕರ್ನಾಟಕಕ್ಕೆ ಮಂಜೂರು ಮಾಡಿರುವಂತದ್ದು ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು. ನಾವು ಜನ ಆರಿಸಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ನನ್ನ ರಾಜ್ಯದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಎಲ್ಲಿ IIT ಇರಬೇಕು ಅಂತ ಡಿಸೈಡ್ ಮಾಡುವಂತವ್ರು ಮುಖ್ಯಮಂತ್ರಿಗಳೇ, ಅವರ ಪರಮಾಧಿಕಾರಿ ಹೇಳಿದಾಗೆ ಕೊಟ್ಟಿರುವಂತದ್ದು. ಸೊ ಅದೇ ಈಗ ಹೇಳ್ತಾ ಇದ್ದಾರೆ ರಾಯಚೂರಿಗೆ ಕೊಡಿ ಅಂತ. ಕೊಡಬಹುದಲ್ವಾ? ಅಲ್ಲ, ಕೊಟ್ಟಿರೋದು ಮಾತ್ರ ಅಲ್ಲ, ಅದು ಗಂಭೀರತೆ ಅಲ್ಲ, ಅದು ಶಿಫಾರಸು ಅಲ್ಲ, ಅದು ಸಾಮಾನ್ಯವಾಗಿ ನಾವು ಸಜೆಷನ್ ಕೊಟ್ಟದ್ದು ಅಂತ ಹೇಳಿದ್ದು ಅವರೇ. ಆದ್ರಿಂದ ನಾಳೆ ಮತ್ತೊಂದು ಕಡೆಯಲ್ಲಿ ಹೋರಾಟ ಆಯ್ತು ಅಂದ್ರೆ ಅಲ್ಲಿ ಕೊಡಿ ಅಂತ ಇವಾಗ ಉಂಟಲ್ಲ, ಇವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ ಈ ಬಿಜೆಪಿ ನಾಯಕರು, ಒತ್ತಡ ತರುವಂತ ನಾಯಕತ್ವ ಕೂಡ ಬಿಜೆಪಿ ಅವರದ್ದು ಉಂಟು ಕೇಂದ್ರ ಸರ್ಕಾರ. ಒಂದು IIT ಕೊಡಿ ರಾಯಚೂರಿಗೆ ಕೂಡ, ಒತ್ತಡ ತನ್ನಿ ನಿಮ್ಮ ನಾಯಕರ ಬಜೆಟ್ ನಲ್ಲಿ ಮಂಜೂರಾಗಬೇಕು. ಬಜೆಟ್ ನಲ್ಲಿ ನೆಕ್ಸ್ಟ್ ವರ್ಷವರೆಗೆ ಕಾಯಬಹುದಲ್ವಾ? ನೆಕ್ಸ್ಟ್ ಇಯರ್ ತನಕ ಕಾಯಬಹುದಲ್ಲ ನಿಮ್ಮ ಸರ್ಕಾರ? ಈಗ ನೋಡಿ, ಇವರು ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವೇನು ಇದು ಮಾಡುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಬಟ್ ಕೇಂದ್ರ ಸರ್ಕಾರ ಅಭಿವೃದ್ಧಿ ನಮ್ಮ ರಾಜ್ಯ ಸರ್ಕಾರ IIM ನೆಕ್ಸ್ಟ್ ಒತ್ತಡ ತರಬಹುದು ನಿಮಗೆ. IIT ಧಾರವಾಡಕ್ಕೆ ಹೋಯ್ತು ಅಂತ ಹೇಳಿದ್ರೆ ಎಲ್ಲವೂ ಮುಗಿದು ಹೋಯ್ತು ಅಂತ ಅನ್ಕೊಳ್ತಾ ಇರುವಂತದ್ದು ಯಾಕೆ? ನಿಮಗೆ ಇನ್ನಷ್ಟು ಮಾತಾಡಿದ್ರೆ ಅದಕ್ಕೆ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ IIT ಗೊಂದಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬಹುಶಃ ಒಂದು ಕಡೆಯಲ್ಲಿ ಪ್ರತಿಭಟನೆ, ಮತ್ತೊಂದು ಕಡೆಯಲ್ಲಿ ಆಕ್ರೋಶ, ಈ ರೀತಿಯ ಸಮಸ್ಯೆಗಳು IITಯ ಕಾರಣಕ್ಕಾಗಿ ಹುಟ್ಟುಕೊಳ್ತಾ ಇದ್ದಾವೆ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಈ ರಾಜಕೀಯ ಕಿತ್ತಾಟದ ಕಾರಣಕ್ಕಾಗಿ IITಯನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರುತ್ತಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಸರ್, ಅದೇ ನನ್ನ ಪ್ರಶ್ನೆ ಇರುವಂಥದ್ದು ಅದೇ. ಇವತ್ತು ಪ್ರೊಫೆಸರ್ UR ರಾವ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, 18 ವರ್ಷದ ಹಿಂದೆ ಇದೇ ಸಮಸ್ಯೆ ಆಗಿತ್ತು. ಹಾಸನದಲ್ಲಿ IIT ಆಗಬೇಕು ಅಂತ ದೇವೇಗೌಡರು, ಉತ್ತರ ಕರ್ನಾಟಕದಲ್ಲಿ ಆಗಬೇಕು ಅಂತ ಅಲ್ಲಿಯ ಭಾಗದ ಜನಗಳು ಕಿತ್ತಾಡಿಕೊಂಡೆವು, IIT ಇಲ್ಲದಾಗ ಆಗೋಯ್ತು. ಸೊ ಅದೇ ಸೇಮ್ ಸಮಸ್ಯೆಯನ್ನು ಈಗ ನಾವು ಎದುರಿಸ್ತಾ ಇದ್ದೇವೆ. ಇವಾಗ ಆ ರೀತಿಯ ಸಮಸ್ಯೆಗಳನ್ನು ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಹೇಳಿದರೆ, ಇವನ್ನ CM ಸಮೇತ ಸರ್ ನಿಮ್ಮ ಕಿತ್ತಾಟಕ್ಕಾಗಿ ಒಂದು IIT ಹೋಗ್ತಾ ಇದೆ ರಾಜ್ಯವನ್ನ ಬಿಟ್ಟು. ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಮಂಜೂರಾಗಿದ್ದಂತ IIT ನಮ್ಮನ್ನ ಬಿಟ್ಟು ಹೋಗಿದೆ. ಒಂದು ಅಭಿಪ್ರಾಯವನ್ನು ಮುಖ್ಯಮಂತ್ರಿಯವರು ಸೂಚಿಸಿದಂತ ಸಂದರ್ಭದಲ್ಲಿ ರಾಜಕೀಯವಾಗಿ ಲಾಭ ತೆಗೆಯುವಂತ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಪ್ರತಿಪಕ್ಷದವರು. ಇದು ನಾವು ಯಾಕೆ ಹೇಳಿದ್ರೆ, ಇನ್ನೂ ಯಾವುದೇ ರೀತಿಯ ಒಂದು ತೀರ್ಮಾನಗಳು ಬರದಂತ. ಒಮ್ಮೆ IIT ಬಂದಿದೆ ಧಾರವಾಡಕ್ಕೆ, ಅದಕ್ಕೆ ಸಾಮಾಜಿಕ ಅಸಮತೋಲನ ತಪ್ಪಿಸಲಿಕ್ಕೆ ಬೇಕಾಗಿ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ನಿನ್ನೆ ತಾನೇ ಮಾನ್ಯ ಲಾ ಮಿನಿಸ್ಟರ್ ಹೇಳಿದಾಗೆ ಕೂಡ ಅದನ್ನು ಒಂದು ರಾಜಕೀಯ ಪ್ರೇರಿತವಾಗಿ ಇದ್ಕೊಂಡು ಬಿಜೆಪಿ ನಾಯಕರಲ್ಲಿ ಧಾರವಾಡದಲ್ಲಿ ಇಳಿದು ಬಿಟ್ಟಿದ್ದಾರೆ. ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ ಅವರಿಗೆ ಖಂಡಿತವಾಗಿ ಗೊತ್ತಿದೆ
ಅಲ್ಲ ಹಾಗಾದ್ರೆ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ದು ಬಿಜೆಪಿ ನಾಯಕರು ಅಂತ ಹೇಳಿದ್ರೆ ರಾಯಚೂರಿನಲ್ಲಿ ಮಾಡಿಸ್ತಾ ಇರುವಂತದ್ದು ನೀವು ಅಂತ ನಾವು ಹೇಳ್ಬೇಕಾಗತ್ತೆ. ನಾವು ಆ ರೀತಿ ಹೇಳಿ ರಾಯಚೂರಿನಲ್ಲಿ ಜನರಿಗೆ ಅವಮಾನ ಇಲ್ಲ. ಒಂದು ವಿಚಾರ ನಾನು ಯಾಕೆ ಹೇಳಿದ್ರೆ ಇಂಥ ಪ್ರಶ್ನೆಯಲ್ಲಿ ಯಾರೇ ಗಲಾಟೆ ಮಾಡಿದರೂ ಕೂಡ ಅದು ತಪ್ಪು ಅಂತೇಳಿ ಹೇಳುವವ ನಾನು. ಆದರೆ ನನ್ನ ಪ್ರಶ್ನೆ ಇರುವಂತದ್ದು ನಿಮ್ಮ ಜಗಳದ ಕಾರಣದಿಂದಾಗಿ ಮುಖ್ಯಮಂತ್ರಿಗಳ ಎಡದಂಗಿತನ ಅಥವಾ ಮುಖ್ಯಮಂತ್ರಿಗಳ ಗೊಂದಲದ ಕಾರಣಕ್ಕಾಗಿ ಐಐಟಿಯನ್ನ ನಾವು ಕಳ್ಕೊಳ್ತೀವಿ ಅನ್ನುವಂತ ಭಾವನೆ ರಾಜ್ಯದ ಜನರನ್ನ ಕಾಡ್ತಾ ಇದೆ. ಐಐಟಿಯನ್ನು ಕಳೆದುಕೊಳ್ಳುವ ಹಿಂದೆ ದೇವೇಗೌಡರ ಕಾಲದಲ್ಲಿ ಆಗಿತ್ತು ಅಂತ ಇತಿಹಾಸ ಇದೆ. ದೇವೇಗೌಡರ ಕಾಲದಲ್ಲಿ ಆಗಿತ್ತು, ಹಾಸನ ಆಗಬೇಕು, ಉತ್ತರ ಕರ್ನಾಟಕ ಆಗಬೇಕು ಅಂತ ನಾವೇ ಕಿತ್ತಾಡಿಕೊಂಡೆವು. ಐಐಟಿ ಎಲ್ಲೂ ದೇವೇಗೌಡರ ಕಾಲದಲ್ಲಿ ಮದ್ರಾಸಿಗೆ ಹೋದದ್ದು ಮೋಸ್ಟ್ಲಿ ಅಲ್ಲ, ಅದು ಬಜೆಟ್ ಇದರಲ್ಲಿ ಸ್ಯಾಂಕ್ಷನ್ ಆಗಿರ್ಲಿಲ್ಲ ಕಾಣ್ತದೆ. ಆಗತ್ತೆ ಅನ್ನುವಂತ ಲೆಕ್ಕಾಚಾರ ಇವತ್ತು ಪ್ರೊಫೆಸರ್ ಯು ಆರ್ ರಾವ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. 18 ವರ್ಷದಿಂದ ಇದೇ ಸಮಸ್ಯೆ ಆಗಿತ್ತು ನಮಗೆ. ಇದು ನಿಮ್ಮ ಸರ್ಕಾರ ಮಾಡ್ತಾ ಇರುವಂತ ಬ್ಲಂಡರ್ ಅಲ್ವಾ ಇದು? ಅಲ್ಲ, ಇದು ಸರ್ಕಾರ ಏನ್ ಮಾಡಿದೆ? ಲೆಟರ್ ಬರೆದು ಎರಡು ಸಾರಿ ಲೆಟರ್ ಬರೆಯುವ ಈಗ ಸರ್ಕಾರ ಎಡಬಿಡಂಗಿತನ ಅಲ್ಲ, ಯಾವ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಮಾಡಿದ್ದಾರೆ ಎಂಬ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಇನ್ನೂ ಹೇಳಲಿಲ್ಲ. ಅದರಲ್ಲಿ ಬಹಳ ಇನ್ನೊಂದು ವರ್ಷ ಬಿಟ್ಟು ಹೇಳ್ತಾರೆ. ಅಲ್ಲ, ಅರ್ಲಿ ಸ್ಟೇಜ್ ಅಲ್ಲಿ ನಾವು ಇನ್ನೊಂದು 1 ವರ್ಷ ಬಿಟ್ಟು ಹೇಳ್ತಾರೆ. ಅಲ್ಲ, ಇದು ಗಲಾಟೆ ನಮಗೆ ವೆರಿ ನೆಕ್ಸ್ಟ್ ಆಗಬೇಕು ಐಐಟಿ ಕರ್ನಾಟಕದಲ್ಲಿ ಅಂತ ಜನ ಬಯಸ್ತಾ ಇರುವಂತದ್ದು. ನೆಕ್ಸ್ಟ್ ಇಯರ್ ಓಪನ್ ಆಗ್ಲಿ ಐಐಟಿ. ಧಾರವಾಡದಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಇದೆ, ಬಟ್ ನೀವು ಅದಕ್ಕೆ ಅವಕಾಶ ಕೊಡ್ತಾ. ಈಗ ಐಐಟಿ ಬೇಕಿಲ್ಲದೆ ರಾಯಚೂರಿನಲ್ಲಿ ಅದಕ್ಕೆ ಬೇಕಾದಂತ ಸೌಕರ್ಯಗಳು ಇಲ್ಲದಿದ್ರೆ ಏನು ರಾಜ್ಯ ಸರ್ಕಾರ ಅಂತ ನಿರ್ಧಾರ ತೆಗೆದುಕೊಳ್ತದ? ಸರ್, ಈ ಗೊಂದಲದಿಂದಾಗಿ ಐಐಟಿ ಬಿಟ್ಟು ಹೋಗುವ ಸಾಧ್ಯತೆಗಳಿದಾವೆ. ನಾಳೆ ದಿನ ಬೇರೆ ಸ್ಟೇಟಿಗೆ ಕೊಟ್ಟು ಬಿಡ್ತಾರೆ ಅಂತಾನೆ. ಕಳೆದ ಹಲವಾರು ದಶಕಗಳಿಂದ ಕಾಂಗ್ರೆಸ್ಸಿನ ಆ ರಾಜಕೀಯ ತಂತ್ರಗಳನ್ನು ನಾವು ಗಮನಿಸಿದ್ದೇವೆ. ಇವತ್ತು ಧಾರವಾಡಕ್ಕೆ ಐಐಟಿ ಸ್ಯಾಂಕ್ಷನ್ ಆದ ಮರುದಿವಸ ಅದಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳು ಪ್ರಾರಂಭವಾಗಿದೆ. 17ನೇ ತಾರೀಕಿನ ಒಳಗಾಗಿ, ಅಂದ್ರೆ ಇವರು ರಾಯಚೂರಿಗೆ ಕೊಡಿ ಅಂತೇಳಿ ಪತ್ರ ಬರುವ ಮೊದಲೇ ಅಲ್ಲಿ ಬೇಕಾದಂತಹ ಎಸ್ಟಿಮೇಟ್ಗಳು, ಅದಕ್ಕೆ ಬೇಕಾದಂತಹ ಏನೇನು ವ್ಯವಸ್ಥೆಗಳಿದೆ ಮೂಲಭೂತ ಸೌಕರ್ಯಗಳಿಗೆ ಅಥವಾ ಕಟ್ಟಡಗಳಿಗೆ, ಇದರ ಬಗ್ಗೆ ಎಲ್ಲ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ಮತ್ತೆ ಮಾನವ ಸಂಪನ್ಮೂಲ ಸಚಿವೆ ಆಗಿರತಕ್ಕಂಥ ಸ್ಮೃತಿ ಇರಾನಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಧಾರವಾಡಕ್ಕೆ ಐಐಟಿಯನ್ನು ಕೊಡ್ತೀವಿ, ಅದನ್ನು ಬದಲಾವಣೆ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನರಲ್ಲಿ ಗೊಂದಲ ಮಾಡಿ ಜನರಲ್ಲಿ ಭಾವನೆಗಳನ್ನು ಚೆಲ್ಲಾಟ ಆಡುವ ಕಾಂಗ್ರೆಸ್ಸಿನ ರಾಜಕೀಯ ತಂತ್ರದ ಸ್ಪಷ್ಟ ಅರಿವು ನಮಗಿದೆ. ಆದ್ರಿಂದ ಇದು ರಾಜ್ಯದಿಂದ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ. ಕರ್ನಾಟಕಕ್ಕೆ ಬರ್ತದೆ. ಈಗ ನೀವು ರಾಜ್ಯ ಸರ್ಕಾರದ ಅಭಿಪ್ರಾಯಕ್ಕೆ ಬೆಲೆ ನೀಡದೆ ಧಾರವಾಡದಲ್ಲೇ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಅಭಿಪ್ರಾಯಕ್ಕೆ ಮನ್ನಣೆ ನೀಡಿ ಸದ್ಯದ ರಾಜ್ಯ ಸರ್ಕಾರದ ಅಭಿಪ್ರಾಯ, ಯಾಕಂದ್ರೆ ರಾಜ್ಯ ಸರ್ಕಾರ ಅದನ್ನು ಗಂಭೀರ ತಗೊಳ್ಳಿಲ್ಲ. ಸುಮ್ನೆ ಅಭಿಪ್ರಾಯ ಸಪೋಸ್ ಐಐಟಿ ಆಗತ್ತೆ, ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕಲ್ಪಿಸದೆ ಹೋದ್ರೆ ವಿಳಂಬ ಆಗತ್ತೆ. ಐಐಟಿ ಬಂದು ಏನು ಪ್ರಯೋಜನ ಇಲ್ಲ. ಸಿದ್ದರಾಮಯ್ಯನವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನಾನು ಧಾರವಾಡಕ್ಕೆ ಬರುವುದಕ್ಕೆ ನಾನು ವಿರೋಧ ಇಲ್ಲ, ನಾನು ರಾಯಚೂರಿಗೆ ಕೊಡಿ ಅಂತೇಳಿ ಮಾತು ಕೇಳ್ತಾ ಇದ್ದೇನೆ ಮಾತ್ರ ಹೇಳ್ತೇನೆ ಹೊರತು ಧಾರವಾಡಕ್ಕೆ ಬೇಡ ಅನ್ನುವಂಥದ್ದನ್ನ ಹೇಳಿಲ್ಲ ಅಂತ ಮಾತುಗಳನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತು ಪ್ರತಿಯೊಂದು ಸಂದರ್ಭ ನಾವು ಗಮನಿಸಿದ್ದೇವೆ. ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಅಭಿವೃದ್ಧಿಯಲ್ಲಿ ನೀವು ರಾಜಕೀಯ ಮಾಡಬೇಡಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಹಭಾಗಿತ್ವದಲ್ಲಿ ಇಡೀ ದೇಶದ ಅಭಿವೃದ್ಧಿಯನ್ನು ನಾವು ಕಾಣಬೇಕಾಗಿದೆ ಅನ್ನೋ ಮಾತುಗಳನ್ನು ನಾವು ಹೇಳಿದ್ದೇವೆ. ಆದರೆ ಪ್ರತಿಯೊಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ವರ್ತನೆಯನ್ನು ಮಾಡ್ತಾ ಇದೆ, ಪೂರ್ವಾಂಚಲ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆದು ಅಲ್ಲಿ ಸಭೆಗಳನ್ನು ಮಾಡಲಿಲ್ಲ, ಅಭಿವೃದ್ಧಿಗೆ ಚಿಂತನೆಯನ್ನು ಮಾಡಿದ್ರೆ ನೀವು ಬೈಕಾಟ್ ಮಾಡ್ತೀರಿ. ವಿದ್ಯುತ್ ಎಲ್ಲ ವಿದ್ಯುತ್ ಸಮಸ್ಯೆಗಳನ್ನ ಪರಿಹರಿಸಬೇಕು. ಬನ್ನಿ ಅಂತ ಕರೆದ್ರು ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ವಿದೇಶಿ ಬಂಡವಾಳ ತರಲಿಕ್ಕೆ ಚೀನಾ ಬಂದಿಯನ್ನು ನೀವು ಬರೋದಿಲ್ಲ. ನೀತಿ ಆಯೋಗಕ್ಕೆ ನೀವು ಬಂದು ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಪಾಲನೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಹೆಚ್ಚಿನ ಮೊತ್ತದಲ್ಲಿ ನೀವು ತನ್ನಿ ಅಂತ ಹೇಳಿ ನೀತಿ ಆಯೋಗ ಸಭೆಗಳನ್ನು ಕರೆದ್ರೆ ನೀವು ಬರೋದಿಲ್ಲ. ಇಂಧನ ಇಲಾಖೆ ಸಭೆಗೆ ಹೋಗೋದಿಲ್ಲ. ವಿದ್ಯುತ್ ಜೊತೆಗೆ ನೋಡಿ ಇದನ್ನು ಅಭಿವೃದ್ಧಿಯಲ್ಲಿ ಈ ವಿಚಾರ ಹೇಳಿದ್ರೆ ನನಗೂ ಮಾತಾಡ್ಲಿಕ್ಕೆ ಬಹಳ ಇದೆ. ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಚರ್ಚೆ ಮಾಡ್ಲಿಕ್ಕೆ ನನಗೆ ಒಂದು ದಿನ ಕೊಡಿ ಅಂತೇಳಿ ಹೇಳಿ ಒಂದು ರಾಜ್ಯದ ಮುಖ್ಯಮಂತ್ರಿಯವರು ಕೇಳುವಾಗ ಈ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಿ ಅವರಿಗೆ, ಒಂದು ಮುಖ್ಯಮಂತ್ರಿಯವರಿಗೆ ಒಂದು ದಿನಾಂಕ ಕೊಡುವಂತ ಇದು ಕೂಡ ಇರ್ಲಿಲ್ಲ, ಅವರ ಪ್ರಜಾಯಮಾನದಲ್ಲಿ ಇರ್ಲಿಲ್ಲ. ಅದನ್ನೇ ಎಲ್ಲ ಬಿಜೆಪಿ ಇರಲಿ. ಇವತ್ತು ಐಐಟಿ ವಿಚಾರದಲ್ಲಿ ನೀವು ಅದನ್ನೇ ಮಾಡ್ತಾ ಇಲ್ವಾ? ಅದನ್ನ ಸುಮ್ಮನೆ ಭೂಮಿಕರಿಸುವ ಕೆಲಸ. ಈಗ ಒಂದು ವಿಚಾರ, ಕೇಂದ್ರ ಸರ್ಕಾರದ ಮೇಲೆ ಕೆಲವೊಂದು ಕನ್ಸಿಡರೇಷನ್ ಆಧಾರದಲ್ಲಿ
ಒಂದು ಮುಖ್ಯಮಂತ್ರಿಯಾದವರಿಗೆ ಬದಲಾದ ಪರಿಸ್ಥಿತಿಯಲ್ಲಿ ಒಂದು ಮುಖ್ಯಮಂತ್ರಿಯಾದವರಿಗೆ ಸರ್, ಒಂದು ಒಬ್ಬ ಅಭಿಪ್ರಾಯ ಸಾಮಾನ್ಯ ರಾಜಕೀಯ ನಾಲೆಜ್ ಇರುವವನಿಗೆ ಅರ್ಥ ಆಗತ್ತೆ. ಧಾರವಾಡಕ್ಕೆ ಯಾಕೆ ಹೋಗಬಾರದು ಅಂತಂದ್ರೆ ಅದು ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರ, ಅಲ್ಲಿಗೆ ಹೋಗಬಾರದು. ಹೈದರಾಬಾದ್ ಕರ್ನಾಟಕಕ್ಕೆ ಯಾಕೆ ಬರಬೇಕು ಅಂತ ಕೇಳಿದ್ರೆ ನಮ್ಮ ಬೇರೆ ಗಟ್ಟಿ ಇದೆ, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ನಾವು ವಿಶೇಷ ಸ್ಥಾನಮಾನವನ್ನ ಕೊಟ್ಟಿರುವಂತಹ ಅದಕ್ಕೆ ಬರಬೇಕು. ಈಗ ಸಾಮಾನ್ಯ ಜ್ಞಾನ. ನಾನು ಹೇಳ್ತಾ ಇದ್ದೇನೆ, IIT-ಯನ್ನು ಇವರು ಕೊಡ್ತಾ ಇದ್ದಾರೆ, ಅದಕ್ಕೆ ಇದು ಮೂಲಭೂತ ಸೌಕರ್ಯಗಳನ್ನು ಎಲ್ಲವನ್ನು ಕೋಟಿಗಟ್ಟಲೆ ವ್ಯವಸ್ಥೆಯನ್ನು ಮಾಡುದು ಯಾರು? ಇವರು ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಅವರು ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದವರೇ ಮಾಡುದು. ನೀವು ಹೇಳಿದ್ರಲ್ಲ, ಧಾರವಾಡಕ್ಕೆ ಹೋದ್ರೆ ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ರಾಯಚೂರಿಗೆ ಹೋಗ್ತದೆ ಅಂತೇಳಿ. ಆಯ್ತು, ಧಾರವಾಡಕ್ಕೆ ಕೊಟ್ಟೆ ಸಿದ್ಧ ಅಂತೇಳಿ ಸ್ಮೃತಿ ಇರಾನಿ ಹೇಳ್ತಾ ಇದ್ದಾರೆ ನೋಡಿ. ಆ ಒಂದು ದೃಷ್ಟಿಕೋನ ಇದ್ರೆ ಮುಖ್ಯಮಂತ್ರಿಯವರಿಗೆ, ಅಲ್ಲಿ ಆ ಧಾರವಾಡಕ್ಕೆ ಮೂಲಭೂತ ಸೌಕರ್ಯವನ್ನೇ ಕೊಡದಿದ್ರೆ ಏನಾಗ್ತದೆ? ಸೊ ಅದೇ ಅಭಿವೃದ್ಧಿಯ ರಾಜಕೀಯ ನೋಡಿ. ಇವರು ಆ ದೃಷ್ಟಿಯಲ್ಲಿ ಮುಖ್ಯಮಂತ್ರಿ ಆದವನಿಗೆ ನಾನು ಹೇಳ್ತಾ ಇದ್ದೇನೆ, ಯಾವುದೋ ಸಮ್ ಕನ್ಸಿಡರೇಷನ್ ನಲ್ಲಿ ಒಂದು ಅಭಿಪ್ರಾಯ ಹೇಳುವಷ್ಟು ಕೂಡ ಅವರಿಗೆ ಒಂದು ಇದಿಲ್ವಾ? ಇಲ್ವಾ ಅಂತ ಹೇಳಿ ನೀವು ಗಂಭೀರವಾಗಿ ಹೇಳಿ ಅಭಿಪ್ರಾಯಗಳನ್ನ. ಅಲ್ಲ, ಹೀಗೆ ಒಂದು ಸುಮ್ಮನೆ ಹೇಳ್ಬಿಟ್ಟೆ. ಈಗ ರಾಯಚೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದಕ್ಕೆ ಸಾಧ್ಯ ಇಲ್ವಾ ರಾಜ್ಯ ಸರ್ಕಾರಕ್ಕೆ? ಕುಮಾರಸ್ವಾಮಿ ಅವರು ಇರುವಾಗ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಮಾಡಿದ್ರು. ಒಂದು IIT-ಗಿಂತ ಬೆಟರ್ ಆದಂತ ಕಾಲೇಜ್ ಮಾಡ್ತೀವಿ ನಾವು. ಇಂಜಿನಿಯರಿಂಗ್ ಕಾಲೇಜ್ ಇರೋ ವಿಚಾರ ಅಲ್ಲ ಇದು. ಇಂಜಿನಿಯರಿಂಗ್ ಕಾಲೇಜ್ ಇದ್ದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದಿಲ್ಲ, ಅಡ್ಮಿಷನ್ಗಳಾಗ್ತಾ ಇಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಮಾಡೋದೆಲ್ಲ ದೊಡ್ಡ. ಸೊ IIT ಬಂದೇ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಇದೆ ನಿಮ್ಮ ಸರ್ಕಾರ. ಶೈಕ್ಷಣಿಕವಾಗಿ ಧಾರವಾಡ ಇದಾಗಿದೆ, ಅಭಿವೃದ್ಧಿ ಆಗಿದೆ. ರಾಯಚೂರನ್ನು ಅಭಿವೃದ್ಧಿ ಮಾಡುವಂತ ದೃಷ್ಟಿಕೋನಲ್ಲಿ ಸರಿ ಸರ್ ಅದನ್ನು ಇಟ್ಕೊಂಡು ಹೋಗಿದ್ದಾರೆ ನಾವು. ಓಕೆ ಸರ್, ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಸರ್, ತಮಗೂ ಕೂಡ ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಒಟ್ಟಿನಲ್ಲಿ ಈ ವಿವಾದ ಅಂತೂ ಬೇಗದಲ್ಲಿ ಉಪಶಮನ ಆಗುವಂತ ಅಥವಾ ಬೇಗದಲ್ಲಿ ಮುಕ್ತಾಯ ಆಗುವಂತ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ರಾಯಚೂರಿಗೆ ಕೊಟ್ರೆ ಧಾರವಾಡದವರು ಖಂಡಿತ ಬಿಡೋದಿಲ್ಲ. ಇನ್ನು ಮುಂದೆ ಧಾರವಾಡಕ್ಕೆ ಕೊಟ್ರೆ ರಾಯಚೂರಿನವರು ಖಂಡಿತ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಜನರ ಭಾವನೆಯ ಜೊತೆ ಆಟ ಆಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲಿ ಹೋಗಿ ಮುಕ್ತಾಯ ಆಗತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಇವತ್ತಿನ ವಿಶೇಷ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ